ಇತ್ತ ಬಾಂಧವರಿ ಬರಿಯೊಳಿರ ಅತ್ತಲೇ ದಿವಸದಲ್ಲಿ ಪುರುಷೋತ್ತಮನು ಸುಜ್ಞಾನ ದೃಷ್ಟಿಯ ತೆರೆದು ಪರಿಕಿಸೋ ಪಕ್ಷಪಾತವೆಂಬುದು ರಾಜನೀತಿಗೆ ಬಹುದೊಡ್ಡ ಪಿಡುಗಾಗಿ ಬಾಧಿಸ್ತಾ ಇರುವುದು. ಮಾಡ್ತಾ ಇರುವುದು ಸ್ವಧರ್ಮವೋ ವಿಹಿತವಾದ ಕರ್ಮವೋ ಇದನ್ನು ನೋಡುವುದಕ್ಕಿಂತ ಹೆಚ್ಚಾಗಿ ಮಾಡ್ತಾ ಇರುವವರು ಯಾರು ತನಗಾಗಬೇಕಾದವರೋ ಆಗಬಾರದವರೋ ಇದನ್ನೇ ಚಿಂತಿಸ್ತಾ ಬೆಂಬಲವನ್ನಾಗಲಿ ವಿರೋಧವನ್ನಾಗಲಿ ಸೂಚಿಸುವುದು ರಾಜನೀತಿಗೆ ತುಂಬ ಸಹಜವಾದ ಪ್ರಕ್ರಿಯೆ ಅಂತ ಈ ಕಾಲದಲ್ಲಿ ಅನ್ನಿಸುತ್ತಾ ಉಂಟು. ಕಲಿಯುಗ ಅನತಿ ದೂರದಲ್ಲೇ ಉಂಟು. ಆ ಕಾರಣದಿಂದಲೇ ದೋಷಪೂರಿತವಾದ ವರ್ತನೆಗಳಾಗಲಿ ಸಂಕಲ್ಪಗಳಾಗಲಿ ಮಾತುಗಳಾಗಲಿ ಸಹಜವೆಂಬಂತೆ ಹಾಸುಹೊಕ್ಕಾಗಿ ರಾಜನೀತಿಯಲ್ಲಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ನಾವು ಯಾರನ್ನು ನೆಚ್ಚಿಕೊಂಡಿದ್ದೇವೋ ನಾವು ಯಾರನ್ನು ಬೆಂಬಲಿಸ್ತೇವೆ ಅಂತ ಸಂಕಲ್ಪಿಸಿದ್ದೇವೋ ಅವರನ್ನು ನಮ್ಮವರು ಎಂಬ ಕಾರಣಕ್ಕಾಗಿ ನಾವು ನೆಚ್ಚಿಕೊಂಡ್ರೆ ನಾವು ದೂಷಿಸುವ ವರ್ಗದಲ್ಲೇ ನಾವು ಸೇರಿ ಹೋಗುವುದಿಲ್ಲ. ಬದುಕಿನ ಈ ಘಟ್ಟದಲ್ಲಿ ಆಪ್ತರು ಯಾರು, ದೂರದಲ್ಲಿರಬೇಕಾದವರು ಯಾರು, ಬಂಧುಗಳು ಯಾರು, ವಿರೋಧಿಗಳು ಯಾರು, ಸಖ್ಯವನ್ನು ನಾವು ಹೊಸೆಯಬಹುದಾದದ್ದು ಯಾರ ಜೊತೆಯಲ್ಲಿ ಇದನ್ನು ನಿರ್ಣಯಿಸಿಕೊಳ್ಳುವುದಕ್ಕೆ ಪ್ರಾಪ್ತವಾದ ಕಾಲ ಇದು ಅಂತ ನಾವು ಭಾವಿಸ್ತೇವೆ. ಯಾಕೆ ಅಂದರೆ ಬಣ್ಣ ಕೆಲವಷ್ಟು ಬದಲಾಗುತ್ತಾ ಉಂಟು. ನಮ್ಮವರು ಅಂತ ಭಾವಿಸಿದವರು ಅಲ್ಲವೇನು ಎಂಬ ಸಂದೇಹವನ್ನು ಮೂಡಿಸ್ತಾ ಇದ್ದಾರೆ. ನಮ್ಮವರಲ್ಲ ವಿದೂರರಾದವರು ಅಂತ ಭಾವಿಸಿದವರೆಲ್ಲ ಆಪ್ತರೆಂಬ ಭಾವನ ಮೊಳಗ ಮೊಳೆಯುವಂತೆ ಮಾಡ್ತಾ ಇದ್ದಾರೆ. ಬೇರೇನೂ ಅಲ್ಲ, ಒಂದು ಪ್ರತಿಜ್ಞೆಗೆ ಬದ್ಧನಾಗಿ ವಿರೋಧಿ ಯಾರು ಅಂತ ನಿರ್ಣಯಿಸಿ ಅವನನ್ನು ವಧಿಸುವುದಕ್ಕೆ ಹೊರಟಾಗ ನಮಗಾಪ್ತರಾದವರೇ ಅಲ್ಲಿ ಬೆಂಬಲಕ್ಕೆ ನಿಲ್ಲುತ್ತಾರೆ ಅಂತಾದರೆ ನಾವು ಮಾಡುವ ಕರ್ಮವನ್ನು ಅವರು ಹೇಗೆ ಸ್ವೀಕರಿಸ್ತಾರೆ ಎಂಬುದು ಪ್ರಶ್ನಾರ್ಹವಾಗುತ್ತದೋ ಇಲ್ವೋ? ದಿನ 7 ಕಳೆಯಿತು 8ರಲ್ಲಿ ಮುಗಿಯಬೇಕಾದದ್ದು. ಹುಟ್ಟಿನಿಂದಲೇ ನಂಟು ಬೆಸೆದಂತಹ 8ರ ಸಂಖ್ಯೆಯ ಜೊತೆಯಲ್ಲಿ ನಾನನ್ನ ಪ್ರತಿಜ್ಞೆಯನ್ನು ಜೊತೆಗೂಡಿಸಿದೆ. 8 ದಿವಸದ ಒಳಗಾಗಿಯೇ ವಿರೋಧಿಯನ್ನು ಹನನ ಮಾಡ್ತೇನೆ. ಆದರೆ ಈಗ ಆತ ಮೊರೆ ಹೊಕ್ಕದ್ದು ಎಲ್ಲಿಗೆ ಅಂತ ತಿಳಿದ ಮೇಲೆ ಉತ್ತರೋತ್ತರವನ್ನು ಸಾಧಿಸಬೇಕಾದ್ರೆ ಕೆಲವು ಪರೀಕ್ಷೆಗಳಾಗಬೇಕು ಅಂತ ಸ್ಪಷ್ಟ ಆಯ್ತೋ ಇಲ್ವೋ? ಪರೀಕ್ಷೆ ನಮ್ಮವರದ್ದೇ ಆಗಬೇಕಾದ್ರು, ಮಾಡಬೇಕಾದವರು ನಮ್ಮವರೇ. ಫಲಿತಾಂಶ ನಮಗೂ ಲೋಕಕ್ಕೂ ಧರ್ಮಕ್ಕೂ ಹಿತವಾಗುವಂತಿರಬೇಕು. ಇಷ್ಟು ಸಂಕಲ್ಪಕ್ಕೆ ಬದ್ಧನಾದ ಮೇಲೆ ಇನ್ನು ಪರೀಕ್ಷಕರಾದವರನ್ನು ಕರೆಯುವುದೇ ಒಳ್ಳೆಯದಲ್ವ? ಯಾರಲ್ಲಿ ಸುಭದ್ರೇನ ಬರುವುದಕ್ಕೆ ಒಳ್ಳೆಯದಾಗಲಮ್ಮ. ಹೇಳು ಹೇಳು, ಏನಾಗ್ಬೇಕಣ್ಣ? ಹೇಗಿದ್ದೀನಿ ನಾನು? ಹೌದು, ನಿನ್ನ ಅನುಗ್ರಹದಿಂದ ನಾನು ಸದಾ ಕ್ಷೇಮವಾಗಿಯೇ ಇದ್ದೇನೆ. ಒಳ್ಳೆಯದು. ನೀನಾದ್ರೂ ಕ್ಷೇಮವಾಗಿದ್ಯಲ್ಲ. ಇದೆಂತದಣ್ಣ? ಈಗ ನಾವು ಹೇಗೆ ನಮ್ಮವರು ಕ್ಷೇಮವಾಗಿದ್ರೆ ನಮಗೊಂದು ಸಮಾಧಾನ, ನಮ್ಮ ಸ್ಥಿತಿಯನ್ನು ಬಿಡುವ, ಅವರದನ್ನೇ ಯೋಚಿಸುವ ಅಂತ. ಲೋಕದ ಕ್ಷೇಮವನ್ನೇ ಬಯಸುವವ ನೀನು. ಹೌದು. ತಂಗಿಯ ಕ್ಷೇಮವನ್ನು ಬಯಸದೇ ಇರ್ತೀಯ ಹೇಳಿ? ಯಾರೋ ತಿಳಿದವರು ಹೇಳಿದ ಒಂದು ಮಾತು ನೆನಪಾಗುತ್ತೆ. ಏನಣ್ಣ? ನನಗೆ ಮಾತ್ರ ಒಳ್ಳೇದಾಗಬೇಕು, ಯಾರಿಗೆ ಕೆಟ್ಟದಾದ್ರೂ ಚಿಂತಿಲ್ಲ ಅಂತ ಭಾವಿಸುವವರಿದ್ದಾರಂತೆ. ನೀನು ಮಾತ್ರ ಹಾಗಲ್ಲ, ಅವರನ್ನು ರಾಕ್ಷಸರು ಅಂತ ಕರೆಯುವುದು. ಸತ್ಯ. ಲೋಕಕ್ಕೆ ಒಳ್ಳೇದಾಗಲಿ, ಆ ಲೋಕದೊಳಗೆ ನಾನು ಇದ್ದೇನಲ್ಲ ಅಂತ ತಿಳಿಯುವವರಿದ್ದಾರೆ. ಸಹಜವಾದ ಮಾನವತ್ವ. ಸತ್ಯ. ನನಗೆ ಕೆಟ್ಟದಾದ್ರೂ ಚಿಂತಿಲ್ಲ, ಲೋಕಕ್ಕೆ ಒಳ್ಳೇದಾಗಲಿ ಅಂತ ಹಂಬಲಿಸುವವರು ಇದ್ದಾರೆ. ಅವರು ದೇವರು ಅಂತ ಮಾನ್ಯರು. ಆ ಸ್ಥಾನದಲ್ಲಿ ಇದ್ದವ ನೀನಣ್ಣ.
ಅಂತ ನೀನು ಮಾತ್ರ ತಿಳಿದರೆ ಸಾಕು, ಲೋಕದವರು ತಿಳಿಯಬೇಕು ಅಂತ ನನಗೆ ಆಗ್ರಹ ಇಲ್ಲ. ಆದರೆ ದೇವ ವಿರೋಧವನ್ನು ಮಾಡುವಷ್ಟು ಬಿರುಸಾಗಿ ಸಜ್ಜನರೆನಿಸಿದವರು ಧಾರ್ಮಿಕರೆನಿಸಿದವರು ನನ್ನಲ್ಲಿ ವಿರೋಧವನ್ನು ಸಾಧಿಸುವುದಕ್ಕೆ ತೊಡಗಿದರೆ ನನಗೆ ಹಿತ ಹೇಗಿರ್ತದಮ್ಮ? ಆಗ ನಾನು ಯೋಚಿಸುವುದು, ನನ್ನದು ಹೇಗೂ ಹೀಗಾಯ್ತು, ನಮ್ಮವರದ್ದಾದ್ರೂ ಸುಖವಾಗಿ ಉಂಟು ಅಂತ. ಹಾಗಲ್ಲ ಅಣ್ಣ, ಈ ಪ್ರಪಂಚದಲ್ಲಿ ಯಾರೇ ಆಗಲಿ ದೇವ ವಿರೋಧವನ್ನು ಮಾಡಿದ್ರೆ ಅವರ ಬದುಕಿನಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವೇ ಹೇಳು? ಇಲ್ಲ ಅಲ್ವಾ? ಖಂಡಿತ ಖಂಡಿತ ಇಲ್ಲ. ನೀನಾದ್ರೂ ಕ್ಷೇಮದಲ್ಲಿ ಇದ್ದೀಯಾ ಅಂತ ಹೇಳ್ತೀಯ, ಆದರೆ ಅದರ ಅರ್ಥ ಏನು? ನೀನೇನು ಕ್ಷೇಮದಲ್ಲಿ ಇಲ್ಲ? ನನಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು? ಏನು ಅತ್ತಿಯಲ್ಲಿ ಜಗಳವೇ? ಅದು ನಿಮಗೆ ಮುಗಿದ ಮೇಲೆ ಅಲ್ವ ಯಾವಾಗಲೂ ಗೊತ್ತಾಗುದು. ಹೌದು. ಆಗ್ತಾ ಇರುವಾಗ ನಿಮಗೆ ಯಾವತ್ತಾದ್ರೂ ತಿಳಿಯಪಡಿಸಿದ್ದುಂಟು? ಅದಿಲ್ಲ. ಅದು ಜಗಳ ತೊಡಗಿದ ಮೇಲೆ, ಮುಗಿಸಿದ ಮೇಲೆ ಅದನ್ನು ಹೇಳಿಕೊಳ್ಳುವುದಕ್ಕೆ ಒಂದು ಸೌಖ್ಯ ಉಂಟು ಅಂತ ನಿಮಗೆಲ್ಲ ತಿಳಿಯಪಡಿಸುವುದು ಬಿಟ್ಟರೆ ಅದು ನಮ್ಮಷ್ಟಕ್ಕೆ ಬಗೆಹರಿಯುತ್ತದೆ, ಆಗ್ತಾ ಇರ್ತದೆ. ಅದು ಆಗದಿದ್ದರೆ ಸಂಸಾರದಲ್ಲಿ ಸ್ವಾರಸ್ಯ ಇಲ್ಲ ಅಂತ ತಿಳಿದದ್ದರಿಂದ ಅದನ್ನು ನಾನು ಆಸ್ವಾದಿಸ್ತಾ ಇರ್ತೇನೆ. ಅದೆಲ್ಲ ವಿಷಯ. ಮನೆಯೊಳಗೆ ಮಾತ್ರ ಅಲ್ಲ, ಮನಸ್ಸಿಗೆ ಕ್ಷೇಮ ಇಲ್ವಮ್ಮ? ಮನಸ್ಸಿಗ ಹತ್ತಿರ ಆದವರು, ಆಪ್ತರೆನಿಸಿದವರು ವಿದೂರರಾಗುವ ಸಂಕಲ್ಪವನ್ನು ತೊಟ್ಟು ಛಲವನ್ನು ಸಾಧಿಸ್ತಾ ಬಂದರೆ ಮನಸ್ಸಿಗಾದ್ರೂ ನೆಮ್ಮದಿಯಲ್ಲಿರ್ತದೆ. ಅಂಥದ್ದೇನಾಯ್ತಣ್ಣ? ಈಗ ನೀನೇ ಮಾನಸಿಕವಾಗಿ ಕ್ಲೇಶದಲ್ಲಿದ್ರೆ ನನ್ನ ಕಷ್ಟ ನಿನಗೆ ಹೇಳಿಕೊಳ್ಳುವುದು ಯಾಕೆ ಅಂತ. ಈಗ ನಿನಗೇನು ಬೇಸರ ಇಲ್ಲ? ಖಂಡಿತ ಇಲ್ಲ. ಮಗ ಕ್ಷೇಮವಾಗಿದ್ದಾನೆ. ಈಗ ನನ್ನ ದುಃಖ ಬೇರೆ ಹೇಳಿಕೊಳ್ಳುವುದಕ್ಕೆ ಯಾರು ಇಲ್ಲವಾದ್ರಿಂದ ನಿನ್ನಲ್ಲಿ ಹೇಳುವಂತ ಕರೆದೆ. ಹೇಳಿದ್ರೆ ಕೇಳಿಸಿಕೊಳ್ಳುವ ತಾಳ್ಮೆ ಉಂಟು? ಖಂಡಿತ ಉಂಟಣ್ಣ. ಹಾಗಾದ್ರೆ ನೀನು ಪರಿವಾರದ ಹಿತ ಕಾಯುವ ಅಮ್ಮನ ತಂಗಮ್ಮನಾಗಿ ಕೇಳು. ಅಮ್ಮ ತಂಗಮ್ಮ ಸೌಭದ್ರೆ ತಂಗಮ್ಮ ಅಮ್ಮ ತಂಗಮ್ಮ ಸೌಭದ್ರೆ ಒಳ್ಳೆ ನಿರ್ಮಲವಾಯಿತು ಕಾರ್ಯಗುಣಾರ್ದ್ರೆ, ಒಳ್ಳೆ ನಿರ್ಮಲವಾಯಿತು ಕಾರ್ಯಗುಣಾರ್ದ್ರೆ. ನಾನೊಂದು ದಿನ ಸೂರ್ಯೋದಯದಿ, ನಾನೊಂದು ದಿನ ಸೂರ್ಯೋದಯದಿ ನದಿ ಸ್ನಾನವಂಗೈದರ್ಘ್ಯ ಜಲ ತುಂಬಿ ಕರದಿ ಮೌನ ಮುದ್ದೆಯ ಕಾಡು ಮುದದಿ ಇರಲೇನೆಂಬೆ ದಯನೆಂಬ ಹುಡುಗ ನಂಬರದಿ. ಅಮ್ಮ ತಂಗಮ್ಮ ಸೌಭದ್ರೆ ಒಳ್ಳೆ ನಿರ್ಮಲವಾಗಿತು ಕಾರ್ಯಗುಣದೇ ತಂಗಮ್ಮ ಸೌಭದ್ರೆ. ಯಾಕೆ ಅಂದರೆ ಹೆಣ್ಣಾದವಳಿಗೆ ಹುಟ್ಟಿನಿಂದಲೇ ತಾಯ್ತನ ಜಾಗೃತವಾಗಿರ್ತದೆ ಅಂತ ಒಂದು ನಾಣ್ಣುಡಿ ಉಂಟು. ಹೌದಣ್ಣ. ಯಾಕೆ ಅಂದರೆ ಪಾಲಿಸುವ ದೃಷ್ಟಿಕೋನ ಅದನ್ನು ಕಳೆದುಕೊಂಡು ಹೆಣ್ತನ ಶೋಭಿಸುವುದಿಲ್ಲ ಅಂತ. ಅದರ ಮಹತ್ವವನ್ನು ಮೌಲ್ಯವನ್ನು ಅರಿತವರಲ್ಲ, ಅರ್ಥೈಸಿಕೊಂಡೇ. ಕೇವಲ ಸ್ವಹಿತ ಸಾಧನೆಗಾಗಿ ನೀ ತುಡಿದದ್ದನ್ನು ಮಿಡಿದದ್ದನ್ನು ಕಂಡು ಪರಿಚಯ ಇಲ್ಲ. ನಾನು, ನನ್ನವರು, ನಮ್ಮ ಮನೆ, ನಮ್ಮ ಮನೆಯ ಸದಸ್ಯರು ಅವರೆಲ್ಲರ ಹಿತಕ್ಕಾಗಿ ನನಗೇನು ಮಾಡಬಹುದು, ಎಷ್ಟು ಮಾಡಬಹುದು ಅಂತ ಸದಾ ಹಂಬಲಿಸ್ತಾ ಉಳಿದವಳು ನೀನು. ಸಂಸಾರದ ಭಾಗ್ಯ ಅದೇನು ಅಂದರೆ ಸಂಬಂಧದ ಸ್ವಾರಸ್ಯಗಳು ಅಂತ ನೀನು ನಂಬಿದವ. ಖಂಡಿತ ಹೌದಣ್ಣ. ಆದ್ದರಿಂದಲೇ ಆ ಸ್ವಾರಸ್ಯ ಕಳೆದು ಹೋಗದಂತೆ ಕಾಳಜಿಯಿಂದ ಕಾಪಿಡುವುದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಶ್ರಮಿಸ್ತಾ ಬಂದವಳಲ್ವೇ. ಯಾಕೆ ಶ್ರಮ ಹೇಳು? ನನ್ನಷ್ಟು ಭಾಗ್ಯವಂತರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳು? ಯಾಕೆ? ಮಗು ಹುಟ್ಟಿ 12ನೇ ದಿನಕ್ಕೆ ಹಿರಿಯವರು ನಾಮಕರಣವನ್ನು ಮಾಡ್ತಾರಂತೆ. ಹೌದು. ಹೆಸರಿಗೆ ತಕ್ಕಂತೆ ತನ್ನ ಮಕ್ಕಳು ಬೆಳಿಬೇಕೆನ್ನುವುದು ಹಿರಿಯವರ ಆಶಯವಾಗಿರ್ತದಂತೆ. ಆಗಬೇಕಲ್ಲ. ಸುಭದ್ರ ಅಂತ ಹೆಸರನ್ನಿರಿಸಿದ್ರು. ಹೌದು. ನನ್ನ ಬದುಕಿನಲ್ಲಿ ಭದ್ರತೆ ನೋಡಣ್ಣ.
ದೊಡ್ಡಣ್ಣ ಬಲಭದ್ರ, ಹಾ. ಸಣ್ಣಣ್ಣ ವಾಸುಭದ್ರ, ತಂಗಿಯಾದಂತ ನನ್ನ ಬದುಕಿನಲ್ಲಿ ಸುಭದ್ರ. ಭದ್ರತೆ ಎಂದ್ರೆ ನನ್ನ ಬದುಕಿನಲ್ಲಿ ಭದ್ರತೆ ಎನ್ನುವುದು ಬೇಕಂತೆ. ಹಾ. ಆ ನೆಲೆಯಲ್ಲಿ ನನಗೆ ಯಾವುದಕ್ಕೆ ಕೊರತೆ ಇದೆ ಹೇಳಣ್ಣ? ಕಾಡಿನಲ್ಲಿ ಇರಬೇಕಾದವಳು ನಾನು. ಕಷ್ಟ ಆಗ್ತದೆ ನನ್ನ ತಂಗಿಗೆ ಅನ್ನುವ ಕಾರಣಕ್ಕಾಗಿ ಮಗನ ಜೊತೆಯಲ್ಲಿ ನಿನ್ನ ಜೊತೆಯಲ್ಲಿ ಇರುವ ವ್ಯವಸ್ಥೆಯನ್ನು ಮಾಡಿದವನಲ್ಲವೇ ನೀನು? ಎಳೆಯ ಮಗವನ್ನು ಎತ್ತಿಕೊಂಡು ಕಾಡು ಪಾಲಾಗಬೇಕಾದಂತಹ ಅನಿವಾರ್ಯತೆ ಪಾಂಡವರ ಬದುಕಿನಲ್ಲಿ ಬಂದ ಕಾಲದಲ್ಲಿ ಪಣದಲ್ಲಿ ಹೇಗೂ ನಿನ್ನನ್ನು ಸೇರಿಸಲಿಲ್ಲ. ಅದನ್ನು ಭಾಗ್ಯವೋ ದೌರ್ಭಾಗ್ಯವೋ ಎಂಬ ವಿವೇಚನೆಯನ್ನು ಬದಿಗಿಡುವ. ವಸಧ್ವಂ ಕೃಷ್ಣಯಾಸಾರ್ಥ ಮಜಿನೈಹಿ ಪ್ರತಿವಾಸಿತ. ಕೃಷ್ಣೆಯಾದಂತಹ ದ್ರೌಪದಿಯ ಜೊತೆಯಲ್ಲಿ ಅಜಿರಧಾರಿಗಳಾಗಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತ ಅಂತ ಪ್ರತಿಜ್ಞೆ ಇರು, ಸತ್ಯ ಪಣ ಇರು. ಅದನ್ನು ಪೂರೈಸುವುದಕ್ಕೆ ಅವರು ಹೊರಟು ನಿಂತಾಗ ಪತಿಯಲ್ಲಿರ್ತಾನೋ ಅಲ್ಲಿರಬೇಕಾದ ಸತೀಧರ್ಮ ಅಂತ ನೀ ಹೊರಡುವುದು ಹೌದಾದರೂ ಶೈಶವದಲ್ಲಿರಬಹುದಾದ ಪುತ್ರರತ್ನನನ್ನು ಪಾಲಿಸುವುದಕ್ಕೆ ನೀ ರಾಜ್ಯದಲ್ಲಿರುವುದು ದ್ವಾರಕೆಯಲ್ಲಿರುವುದು ವಿಹಿತ ಅಂತ ಕರೆತಂದೆ. ನೀ ಸುಭದ್ರಳಾದದ್ದಕ್ಕೆ ಸಂತಸವನ್ನು ವ್ಯಕ್ತಪಡಿಸ್ತೀನಿ. ಭದ್ರ ಅಂದರೆ ರಕ್ಷಣೆ, ಸತ್ಯ ಅಥವಾ ದೃಢವಾದದ್ದು ಈ ಅರ್ಥ ಇರುವ ಹಾಗೆ ಭದ್ರ ಅಂದರೆ ಮಂಗಳ ಅಂತಲೂ ಒಂದು ಅರ್ಥ ಉಂಟು. ನಮ್ಮ ತಂದೆ ತಾಯಂದಿರು ನಮಗೆ ಹೆಸರಿಡುವಾಗ ವಾಸುಭದ್ರ ಇರಿಸಿದ್ರು, ಬಲಭದ್ರ ಅನಿಸುವಂತೆ ಅಣ್ಣನಿಗೆ ಹೆಸರಿರಿಸಿದ್ರು, ಸುಭದ್ರ ಅಂತ ನಿನಗೆ ಹೆಸರಿರಿಸಿದ್ರು. ಯಾಕೆ ಅಂದರೆ ನಮ್ಮ ಕುಲಕ್ಕೆ ಮಂಗಳಪ್ರಾಯರಾಗಬೇಕು. ಶುಭಶೋಭನಾದಿ ಕರ್ಮಗಳಲ್ಲಿ ಮಾತ್ರ ನಾವು ಮಂಗಳಾಂಗಿನಿಯರೆನಿಸಿ ನಾವು ಶೋಭಿಸಿದರೆ ಸಾಲದಲ್ಲ, ವಂಶಕ್ಕೆ ಒಳಿತನ್ನು ಮಾಡುವುದಕ್ಕೆ ಹಂಬಲಿಸಬೇಕು ಅಂತ. ಹೀಗೆ ಹಂಬಲಿಸ್ತಾ ಸ್ವಾರ್ಥ ಬಿಟ್ಟು ಪರರಿಗಾಗಿ ತುಡಿಯುತ್ತಾ ಇದ್ದ ನನಗೊದಗಿದ ದುರವಸ್ಥೆ ನೋಡಮ್ಮ. ನಿತ್ಯಾನ್ನಿಕ ಮಾಡುವುದಕ್ಕಾಗದಂತಹ ಅವಸ್ಥೆ. ಒಳ್ಳೆ ನಿರ್ಮಲ ಆಗಿದೆ, ಎಲ್ಲ ಲೋಕಕ್ಕೆ ಬೇಕಾದಂತೆ ವರ್ತಿಸ್ತಾ ನನ್ನ ಬದುಕು ಮಾತ್ರ ಎಷ್ಟು ನಿರ್ಮಲ ಆಗಿದೆ ಅಂದರೆ ಈಗ ಗತಿಯೂ ಇಲ್ಲ ಗೋತ್ರವೂ ಇಲ್ಲ ಅಂತ ಆಗಿದೆ. ಏನಣ್ಣ ಹೌದೇ, ಅರಮನೆ ಹಾಗೊಂದಾಗುವುದಕ್ಕೆ ಸಾಧ್ಯವಾ? ಅರಮನೆಯಿಂದ ಹೊರಗೆ ಇಳಿದು ತಲೆ ಎತ್ತಿ ತಿರುಗುವ ಸ್ಥಿತಿ ಇಲ್ಲ. ಸುಮ್ಮನಿರಣ್ಣ. ಏನು ಗತಿ ಗೋತ್ರ ಇಲ್ವಾ ನಿನ್ನ ಬದುಕಿನಲ್ಲಿ? ಆಗಲ್ಲ. ಮತ್ತೆ ಗತಿ ಗೋತ್ರ ಎಲ್ಲ ದೃಢವಾಗಿ ಇದ್ದವರು ಆಡಿದ ಮಾತನ್ನು ಈಡೇರಿಸುವುದಿಲ್ವ? ಪೂರೈಸಿಕೊಳ್ಳುವುದಕ್ಕೆ ಆಗದವರಿಗೆ ಏನು ಹೇಳ್ತದೆ? ಇಲ್ಲ, ಅವನ ಹಿನ್ನೆಲೆ ಸರಿ ಇಲ್ಲ, ಗತಿಗೋತ್ರ ಇಲ್ಲದ ಮಾತನ್ನು ಆಡಿದವನಿಗೆ ಉಂಟು ಅಂತ ಭಾವಿಸ್ತಾರ. ನಾವು ಆಡಿದ ಮಾತಿಗೆ ಅದಿ ಇದ್ದರೆ ನಮ್ಮ ಮತಿಗೂ ನಮ್ಮ ನೆಲೆಗೂ ಗತಿ ಗೋತ್ರ ಎಲ್ಲ ಉಂಟು ಅಂತ ತಿಳಿತ. ಈ ಗತಿ ಗೋತ್ರ ಇಲ್ಲದವರ ಬದುಕನ್ನೇ ಸರಿ ಮಾಡುವವ ನೀನು. ಮಾಡಿದ್ದು ಹೆಚ್ಚಾಯ್ತು ಅಂತ, ಗತಿಗೋತ್ರ ಇಲ್ಲ ಅಂತ ಭಾವಿಸಿ ಒಳ್ಳೇದು ಮಾಡಿದ್ದು ಹೆಚ್ಚಾಯ್ತಾ ಅಂತ. ಯಾರ ಬಗ್ಗೆ ಹೇಳುದಣ್ಣ? ಯಾರು ಏನ್ ಮಾಡಿದ್ರು? ಈಗ ನಾವು ಸತ್ಕರ್ಮ ಮಾಡುವುದು ಕೆಲವನ್ನು ಪುಣ್ಯಾರ್ಜನೆಗೆ ಅಂತ, ಕೆಲವು ಪಾಪ ಬರಬಾರದು ಅಂತ. ಸರಿ. ನಿತ್ಯಾನ್ನಿಕವನ್ನು ಮಾಡುವುದು ಪುಣ್ಯ ಬರ್ತದೆ ಅಂತಲ್ಲ, ಸಂಧ್ಯಾವಂದನಾದಿಗಳನ್ನು ಮಾಡುವುದು ಪಾಪ ಬರಬಾರದೆಂಬುದಕ್ಕೆ. ಸರಿ. ನಾನೊಂದು ದಿನ ಸೂರ್ಯೋದಯದಿ ನದಿ ಸ್ನಾನವನ್ನು ಮಾಡಿ ಶುದ್ಧಾಂತಕರಣವನ್ನು ಹೊಂದಿ ಮಂತ್ರದಿಂದ ಪೂತವಾದ ಅರ್ಘ್ಯಜಲವನ್ನು ಇನ್ನೇನು ಭಗವಾನ್ ಭಾಸ್ಕರನಿಗೆ ಬಿಡಬೇಕು ಅಂತ ಕೈಯಲ್ಲಿ ಹಿಡಿದು ಧ್ಯಾನ ನಿಮಗ್ನನಾದ ಸ್ಥಿತಿಯಲ್ಲಿ ಒಂದು ಸಂಚಲನೆ ಬಂತು ನೋಡಿ. ಒಂದು ಸಂಚಲನೆ ಬಂತು. ಏನಣ್ಣ ಅದು? ಎಲ್ಲಿಂದ ಸಂಚಲನೆ, ಯಾಕಾಗಿ ಬಂತು ಅಂತ ನಾ ಕಣ್ತೆರೆದು ಸಂಚಲನೆಗೆ ಮೂಲವಾದ ಸ್ವರವನ್ನು ಹಿಡಿದು ನಭೋಮಂಡಲದತ್ತ ನೋಡಿದ್ರೆ ಅಲ್ಲೊಬ್ಬ ನಿಂತಾನೆ. ಕುದುರೆಯ ಮೇಲೇರಿ ಬಂದ ಹದವಾಗಿ ಕುದುರೆ ಮೇಯಿಂದ ಹದವಾಗಿ ಕುದುರೆ ಮೇಯಿಂದ ಬೆವರುದ ಕಾಚದಳಕ್ಕೆ ಬೀಳಲು ಕೋಪದಿಂದ ಅಮ್ಮ ತಂದವ
ಮುನ್ನಡೆರಿದಂತಹ ಒಬ್ಬಾತ ಬಾಲಕ ಬಾಲಕ? ನಾನಾ ವಿಧದ ಸವಾರಿಯನ್ನು ಮಾಡ್ತಾ ಮುನ್ನಡೀತಾ ಇದ್ದದನ್ನು ಗಮನಿಸಿದೆ. ಅಣ್ಣ, ಹ? ಬಾಲಕ ಕುದುರೆ ಸವಾರಿ ಮಾಡಿದ, ಅದು ಆಕಾಶ ಮಾರ್ಗದಲ್ಲಿ ಅಂತ. ಈಗ ಸವಾರಿ ಮಾಡಿದ್ರೆ ತಪ್ಪಲ್ಲ, ಹ. ನಾನಾ ವಿಧದ ಸವಾರಿ. ಹೌದೌದು. ಹೋದ ದಾರಿಯಲ್ಲೇ ಮತ್ತೆ ಮತ್ತೆ ಹಿಂದಿರುಗುವುದು, ತಿರುಗುವುದು. ಮತ್ತೆ ಅದೇ ದಾರಿಯಲ್ಲಿ ಮುಂದೆ ಹೋಗುವುದು. ಹೋದ ವಿಧಾನ ಹೇಗೆ ಅಂತ ಕೇಳಿದರೆ, ಆಗ ಹೋದಷ್ಟು ವೇಗದಲ್ಲಿ ಅಲ್ಲ, ವೇಗದಲ್ಲಿ ಹೆಚ್ಚು ಕಡಿಮೆ ಮಾಡುವುದು, ಗತಿ ವಿಗತಿಗಳಲ್ಲಿ ವೈಶಿಷ್ಟ್ಯವನ್ನು ಮೆರೆದಾಡುವುದಕ್ಕೆ ಹಂಬಲಿಸುವುದು, ಈಗ ಒಮ್ಮೆ ಕೈ ಬಿಟ್ಟು ಹೋಗುವುದು, ಹೋಗುವುದು, ಒಮ್ಮೆ ಕೈಯಲ್ಲಿ ವಾಘೆಯನ್ನು ಹಿಡ್ಕೊಂಡೇ ಹೋಗುವುದು. ಅದೇ ಬಾಲಕನ ಚಮ್ಮಟಿಕೆಯಿಂದ ಅದು ಪ್ರಾಣಿ ಎಂಬ ಪರಿಗಣನೆ ನೀಡದೆ ಹೊಡೆದು ಹೊಡೆದು ಅದನ್ನು ತನಗೆ ಬೇಕಾದ ವೇಗಕ್ಕೆ ಒಗ್ಗಿಸಿಕೊಳ್ಳುವ ವಿಫಲ ಯತ್ನವನ್ನು ಮಾಡುವುದು. ಎಷ್ಟು ಬೇಗ ಇದ್ರೂ ಸಾಕಾಗುದಿಲ್ಲ. ಯಾವ ವಾಹನಕ್ಕಾಗಲಿ ಜೀವಕ್ಕಾಗಲಿ ಒಂದು ಮಿತಿ ಅಂತ ಉಂಟು. ಆ ಮಿತಿಯನ್ನು ಮೀರುವುದಕ್ಕೆ ಯತ್ನಿಸಿದ್ರೆ ಮತ್ತೆ ಆಗುವುದೇನು ಹೇಳು? ಅದು ಬಾಲಕ ಅಲ್ವ ಅವನು? ಹೌದು. ಅವನು ಹಾಗೆ ಹೇಗೆ ಹೇಗೆ ಸವಾರಿ ಮಾಡಿದ್ರೆ ತಪ್ಪಲ್ಲ, ಹ. ನಾನಾ ವಿಧದ ಸವಾರಿ ಮಾಡಿದ್ರೆ ತಪ್ಪು. ನನ್ನ ಪ್ರಾಯ ಹೇಗೆ ಓಡಿಸಬೇಕು ಅಂತ ಗೊತ್ತಿಲ್ಲ. ಹತ್ತಿರ 70 ವರ್ಷದ ಹತ್ತಿರ ಇರುವ ನನ್ನ ಪ್ರಾಯದಲ್ಲಿ ಅವ ಬಾಲಕ ಅಂದೆ. ಸರಿ ಬಿಡು, ಹಾಗೆ ಅಂತ ಅವ ಯುವಕನೇ. ಯುವಕನ? ಹೌದೌದು. ಯುವಕ. ವಿವೇಕ ತಿಳಿಯಾದ ಯುವಕನ ಸ್ಥಾನದಲ್ಲಿ ಇರುವವರು. ಕೆಲವರು ಏನ್ ಮಾಡುದಣ್ಣ, ಏನಾಯ್ತು? ಎಲ್ಲಿ ವಾಹನ ನಿಲ್ಲಿಸಬೇಕು, ಎಲ್ಲಿ ನಿಲ್ಲಿಸಬಾರದು, ಹೇಗೆ ಓಡಿಸಬೇಕು, ಹೇಗೆ ಓಡಿಸಬಾರದು ಅಂತ ಗೊತ್ತಿರುವುದಿಲ್ಲ. ಹೌದು. ಏನು ಮಾಡುದು? ಈಗ ನಿಲ್ಲಿಸಿದರು ಓಡಿಸಿದರು ಅದನ್ನು ನೋಡಿಕೊಳ್ಳುವುದಕ್ಕೆ ವ್ಯಕ್ತಿಗಳು ಬೇರೆ. ಆದರೆ ಸಂಚರಿಸಿದ ವಿಧಾನದಿಂದ ಲೋಕದಲ್ಲಿದ್ದ ಸಹವರ್ತಿಗಳ ಬದುಕಿಗೆ ಆಚರಣೆಗೆ ಭಂಗ ಉಂಟಾಯಿತು ಅಂತಾದ್ರೆ ಹಾಗೇನು ಮಾಡೋಣ? ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ ಅಂತ ಕೆಲವರಿಗೆ ಗೊತ್ತೇ ಆಗುದಿಲ್ಲ. ಹೌದಾ? ಏನು ಮಾಡುದು ಬಿಡು. ಅಲ್ಲ, ನಿನಗೆ ತೊಂದರೆ ಆಯ್ತು, ಗೊತ್ತು ಮಾಡಿಸುವುದಕ್ಕೆ ನಾವಿದ್ದೇವಲ್ಲ. ಸರಿ. ಅವ ಮಾಡಿದಂತಹ ಸವಾರಿಯ ಪರಿಣಾಮವಾಗಿ ಅವನೇರಿದ ದಿವ್ಯಾಶ್ವದ ಮೈಯಿಂದ ಅದು ಒಂದು ಹದಕ್ಕೆ ಬಿತ್ತದು. ಈಗ ಒಂದು ಪ್ರಾಣಿಯನ್ನು ಹದ ಹಾಕುವುದು ಅಂತ ಹೇಳುವುದಿಲ್ಲ, ಅದೊಂದು ಹದಕ್ಕೆ ಬಿತ್ತು ಮೈಯಿಂದ ಬೆವರು ಸರುವುದಕ್ಕೆ ತೊಡಗಿ. ಅವನಿಗೆ ಆ ಪರಿಗಣನೆಯೂ ಇಲ್ಲ. ಒಸರಿದಂತಹ ಬೆವರ ಬಿಂದು ನಾ ಕೈಯಲ್ಲಿ ಹಿಡಿದಂತಹ ಅರ್ಘ್ಯ ಜಲಕ್ಕೆ ಬಂದು ಬಿತ್ತು. ಅಯ್ಯೋ, ಕೆಟ್ಟು ಹೋಯ್ತಲ್ಲ ಅಣ್ಣ. ಆದ್ದರಿಂದಲೇ ಅದನ್ನು ಬಿಟ್ಟು ಬಿಟ್ಟೆನಲ್ಲ. ಆಮೇಲೆ ಕತ್ತೆತ್ತಿ ನೋಡಿದರೆ ಇವ ಕಾಣ್ತಾ ಇದ್ದಾನೆ. ಯಾರವ? ಭೂಕಕ್ಷೆಗೆ ಸಮೀಪವರ್ತಿಯಾಗಿ ಸಂಚಾರ ಮಾಡ್ತಾ ಇದ್ದರು. ಮೇಲೆ ಇರುವವರು ಕೆಳಗಿರುವವರ ಹಿತವನ್ನು ಪರಿಗಣಿಸದೆಯೇ ತಮ್ಮ ವರ್ತನೆಯನ್ನಾಗಲಿ ಸವಾರಿಯನ್ನಾಗಲಿ ಮುನ್ನಡೆಸಕೂಡದು, ಮಾಡಬಾರದು. ಯಾಕೆ? ತಾವು ಮೇಲೆ ಉಳಿಬೇಕು ಅಂತಾದರೆ ಕೆಳಗಿನವರು ಮೇಲೆ ಬರುವಂತೆ ಬದುಕಬೇಕು, ಬಿಟ್ಟರೆ ಕೆಳಗಿದ್ದವರು ಮತ್ತಷ್ಟು ಕುಸಿದು ಹೋಗುವಂತಲ್ವ? ಹಾಗೆ ಮಾಡಬಾರ್ದನ್ನ. ಅಧೋಲೋಕವಾಸಿಗಳಾದ ಭೂಲೋಕದಲ್ಲಿದ್ದವರ ಹಿತವನ್ನು ಪರಿಗಣಿಸದೆ ಸವಾರಿ ಮಾಡಿದಂತಹ ಆತ ಮೂರ್ಖ ಅಂತ ಕಂಡಿತು. ಅದೇ ನನ್ನ ಬಾಯಿಂದ ಸಂಬೋಧನೆಯಾಗಿ ಹೊರಹೊಮ್ಮಿತು. ಎಲ್ಲವ ಮೂರ್ಖಾಗಮಜ್ಞರ ಗುರುವೆ, ಹಿಡಿದರ್ಕೆ ಜಲವನ್ನು ಕೆಳಿಸಿದ ನಿನ್ನನ್ನು ದಿನವಂಟರ ಒಳಗಾಗಿ ಕಡಿದು ಕೊಲ್ಲದಿರೆ ಜ್ವಲಿಪ ವೈಶ್ವಾನರಂಗಿ ತನ್ನ ಕಾಯವನ್ನು ಪೆರ್ಚಿ ಉಳಿದನಾದರೆ ವಸುದೇವನಿಗೆ ಸುತನಲ್ಲ, ದೇವಕಿ ಗರ್ಭ ಸಂಜಾತನಲ್ಲ. ಇದು ಪ್ರತಿಜ್ಞಾವಾಕ್ಯವಾಗಿ ಉಂಟು. ಎಷ್ಟು ದಿನ ಅಣ್ಣ? 8 ದಿವಸ. ಅದು ಯಾಕೆ 8 ದಿವಸ? ನಾನು ಎಂಟನೇ ಜನ್ಮದಲ್ಲಿ ಹುಟ್ಟಿದ್ಯಾಕೆ ಅಂತ ನಿನಗೆ ಗೊತ್ತುಂಟಾ? ಗೊತ್ತುಂಟಾ? ಇಲ್ಲ. ಗೊತ್ತಿಲ್ವಲ್ಲ? ಹಾಗೆ 8ರಲ್ಲಿ ಹುಟ್ಟಿದ್ದರಿಂದ 8ರ ನಂಟು. ಓ, 8ರ ಕೆಲವದಕ್ಕೆಲ್ಲ ತರ್ಕ ಇಲ್ಲ. ಅದು ಯಾಕೆ ಅಂದ್ರೆ ಅದು ಹಾಗೆ ಆಗುತ್ತಾ ಹೋಗ್ತದೆ ಅಷ್ಟೇ. ಬಿಡಣ್ಣ, ನನ್ನ ಬದುಕಿನಲ್ಲಿ ಎಲ್ಲವೂ 8ಕ್ಕೆ ಸಮೀಪವರ್ತಿಯಾಗಿದ್ದರಿಂದ ಇದೊಂದರಲ್ಲಿ ಮಾತ್ರ ನಂಟು ಕಡಿದುಕೊಳ್ಳುವುದು ಯಾಕೆ? ಪ್ರತಿಜ್ಞೆ ಮಾಡುವಾಗಲೇ 8 ದಿವಸ. ಅಲ್ಲ, ನಾನು ಹೇಳಿದ್ದು ಹೀಗೆ. ಹಾಗಲ್ಲ. ಈಗ 8 ದಿವಸ ಮುಗಿದಿರ್ಬೇಕಲ್ಲ ಪ್ರಕರಣ? ಇಲ್ಲ, ಇದು 7ನೇ ದಿವಸ. ಇನ್ನೊಂದು ದಿವಸ ಉಂಟಾ? ಕೊನೆಯಲ್ಲಿ ಒಂದು ವಾಕ್ಯ ಸೇರಿಸಿದೆ. ಏನಂತ? ನೀನು ನಿನ್ನ ಬೆಂಬಲಕ್ಕಾಗಿ ಯಾರ ಆಶ್ರಯವನ್ನು ಹೊಕ್ಕರೂ ನಾನು ನಿನ್ನನ್ನು ಬಿಡುವವನಲ್ಲ, ಪ್ರಯತ್ನಿಸುವಂತ. ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ 7 ಲೋಕಕ್ಕೆ ಹೋದ, ಒಬ್ಬರು ಆಶ್ರಯ ಕೊಡಲಿಲ್ಲ. ಸುಮ್ಮನೆ ಒಂದು ತಿರುಗಾಟ ಮಾಡಿ ಬಂದ. ಸುಮ್ಮನೆ ಅಲ್ಲ, ಅವನಿಗೆ ಜೀವದ ಪ್ರಶ್ನೆ ಅಲ್ಲ. ಈಗ ಹೋದದ್ದು ಸುಮ್ಮನೆ ಅಂತ ಬರುವಾಗ ಗೊತ್ತಾಯ್ತು. ಈಗ ನಿನ್ನ ಹೋಗುವಾಗ ನಿರೀಕ್ಷೆಯಲ್ಲಿ ಹೋದದ್ದು. ಈಗ ನಿನ್ನ ವಿರೋಧಿಗೆ ಆಶ್ರಯ ಕೊಡೋದಕ್ಕೆ ಸಾಧ್ಯವಾ? ಇಲ್ಲ. ಗೊತ್ತಾದ ಮೇಲೆ ಕೊಡ್ತಾರಾ? ಆದ್ರಿಂದ ನನಗೊಂದು ನೆಮ್ಮದಿ ಆಯ್ತು. ಏನಣ್ಣ? ಮತ್ತೆ ಮೇಲ್ಲೋಕ ಕೆಳಗೆ ಕೊಡ್ಲಿಲ್ಲ ಅಂತ ಆದ ಮೇಲೆ ಹೋದಾನು ಎಂಬುದರಿಂದ ಪೂರ್ಭುವಾಸುವ ಮಹಾಜನ ತಪಸತ್ಯ ಇದೆಲ್ಲದಕ್ಕೂ ಹೋಗಬೇಕು ಅಂತ ಹೋದವನಿಗೆ ನಿರಾಶ್ರಿತನಾಗಿ ಮರಳಬೇಕಾದ ಅತ್ಯಂತ ದಯನೀಯ ಸ್ಥಿತಿ ಬಂದಾಗ ಕೊಟ್ಟ ಕೊನೆಯ ಆಶ್ರಯ ತಾಣವಾಗಿ ಅವನಿಗೆ ಕಂಡದ್ದು ಕೈಲಾಸ. ಯಾಕೆಂದ್ರೆ ಕುಬೇರನ ಸುತನಾದ ಅವನ ಹೆಸರು ಗಯ ಅಂತ. ಕುಬೇರನಿಗೆ ಅತ್ಯಂತ ಆಪ್ತನಾದ ಸಖನಿಗೆ ಹೆಸರು ಕೈಲಾಸವಾಸಿಯಾದ ಶಂಕರ. ಸರಿ. ತನ್ನ ಅಪ್ಪನ ಮಿತ್ರ. ಅದು ಹಾಗೆ ಅಲ್ವಾ? ಈಗ ಕೆಟ್ಟದನ್ನು ಮಾಡಿದ ಮಕ್ಕಳು ಹಿರಿಯರು, ನಮ್ಮ ಹಿರಿಯರಿಗೆ ಸ್ನೇಹಿತರಾದವರು, ಅವರ ಬಲುವನ್ನು ಉಪಯೋಗಿಸಿಕೊಂಡು ಇಲ್ಲಿ ಏನಾದರೂ ಮಾಡುವುದಕ್ಕೆ ಮಾಡಿದ್ದನ್ನು ದಕ್ಕಿಸಿಕೊಳ್ಳುವುದಕ್ಕೆ ಯತ್ನಿಸುವುದು ಆಗ್ತದೆ ಅಂತ ಒಂದು ಪ್ರಯತ್ನ ಮಾಡ್ತಾ ಕೈಲಾಸದ ತುತ್ತ ತುದಿಯನ್ನು ಏರಿದ. ಮೊದಲು ಯೋಚನೆ ಮಾಡುವುದೇ ನನ್ನ ಅಪ್ಪನಿಗೆ ಆತ್ಮೀಯರು ಯಾರಿದ್ದಾರೆ ಅಂತ. ಅವ ಮೊದಲಿಗೆ ಯೋಚನೆ ಮಾಡಿದ್ರು ಕೊನೆಗೆ ಸಿಕ್ಕಿದ್ದೀವ ಒಬ್ಬನೇ. ಎಲ್ಲರೂ ಆಪ್ತರೆ, ಸರಿ. ಆದ್ರೆ ಯಾರು ಆಶ್ರಯ ಕೊಡ್ಲಿಲ್ಲ. ಹರನನ್ನು ವಿಚಾರವನ್ನರಿಹಿದ ಕಾಲದಲ್ಲಿ ಹರಿಹರರ ಕರ್ಮದಲ್ಲಿ ವಿಶೇಷ ಇಲ್ಲ, ಅದರಲ್ಲಿ ಭೇದ ಇಲ್ಲ. ಹರಿರ ಹರತಿ ಪಾಪಾರಿ, ಹರ ಹರತಿ ಪಾಪಾರಿ. ಲೋಕದ ಪಾಪಗಳನ್ನು ಅಪಹರಿಸುವುದರಿಂದ ಹರಿಹರಿಯಾದದ್ದು, ಹರಹರನಾದದ್ದು. ನಿನ್ನನ್ನು ಪಾಪಿ ಅಂತ ಅಂಗೀಕರಿಸಿ ಹರಿ ನಿನ್ನ ಪ್ರಾಣ ಅಪಹರಿಸಕ್ಕೆ ನೋಡಿದ್ರೆ ನಾನು ತಡೆಯುವುದಕ್ಕಿಲ್ಲ ಅಂತ.
ಹಾ. ನಾವಿಬ್ಬರು ಸಮಾನ ಕರ್ಮದಲ್ಲಿ ಶೀಲವುಳ್ಳವರು, ಆದ್ದರಿಂದ ಇಲ್ಲಿಯೂ ಆಶ್ರಯ ಇಲ್ಲ, ಮರಳಬಹುದು ಅಂದಾಗ ಬೆಟ್ಟವೇ ಕುಸಿದು ತಲೆಗೆ ಬಿದ್ದಂತೆ ಅವನತ ಮುಖಿಯಾಗಿ ಗತಪ್ರಭನಾಗಿ ಗತ ತೇಜನಾಗಿ ಭಾರವಾದ ಹೆಜ್ಜೆಗಳನ್ನು ಇಡ್ತಾ ಇಳಿಬೇಕಾಗುವುದು ಕೈಲಾಸದಿಂದ, ಮತ್ತೆ ಕಾಲಿಡುವುದಿಲ್ಲ ಅಂತ ಗೊತ್ತಿಲ್ಲ. ಹೀಗೆ ಬರ್ತಾ ಇರುವಾಗ ಏನು ಒಳ್ಳೆ ಅವಕಾಶ ಕೊಟ್ಟಿದ್ದೇನೆ ಅವನಿಗೆ. ಅವಕಾಶ? ಹೌದಲ್ಲ, ಅವನನ್ನು ಕೊಂದು ಕಳೀತೇನೆ, ಬದುಕಿನ ಅವಕಾಶ ನಿರಾಕರಿಸ್ತೇನೆ ಅಂದಾಗ ಅವಕಾಶ ಕೊಟ್ಟಿದ್ದೇನೆ ಅಂತ ಹೇಳ್ತೇನೆ. ಅಲ್ಲ ಮತ್ತೆ 7 ದಿವಸ ಹೆಚ್ಚಿಗೆ ಆಯುಷ್ಯ ಸಿಕ್ತಲ್ಲ ಅವನಿಗೆ. 7 ದಿವಸ ಆಯುಷ್ ಸಿಕ್ಕಿದ್ದು ಯಾಕೆ ಗೊತ್ತುಂಟು? ಯಾರದ್ದೆಲ್ಲ ಆಯುಷ್ ಮುಗೀತದೆ ಅಂತ ನನಗೆ ಗೊತ್ತಾಗಬೇಕಿತ್ತು. ಅದಕ್ಕೆ ನೀನು ಆಲೋಚನೆ ಮಾಡು. ಅದು ಯಾಕೆ? ಒಬ್ಬರನ್ನು ನಾವು ದಂಡಿಸಿದ್ರೆ, ಅಪರಾಧಿಗಳನ್ನು ದಂಡಿಸಿದ್ರೆ ಲೋಕದಲ್ಲಿ ಅಪರಾಧ ಇಲ್ಲ ಅಂತ ಆಗೋದಿಲ್ಲ. ನಮಗೆ ಒಬ್ಬರನ್ನು ದಂಡಿಸಿದ್ರೆ ತೃಪ್ತಿ ಮಾತ್ರ ಸಿಗ್ತದೆ. ನಮಗೆ ಅಪರಾಧಿಯ ಮೇಲೆ ವೈಷಮ್ಯ ಇರಬೇಕಾದದ್ದಲ್ಲ, ಅಪರಾಧ ಕೃತ್ಯದ ಮೇಲೆ ವೈಷಮ್ಯ ಇರಬೇಕಾದದ್ದು. ಕೆಟ್ಟದ್ದು ಈ ಲೋಕದಲ್ಲಿ ಆಗಬಾರದು ಅಂತ ಇರುವುದು. ಈಗ ಗಯನನ್ನು ನಾನು ದಂಡಿಸಿದ್ರು, ಕೆಳಗಿನ ಲೋಕದವರ ಬಗ್ಗೆ ನಿರ್ದಯಿಗಳಾಗಿ ವರ್ತಿಸುವಂತಹ ಊರ್ಧ್ವ ಲೋಕದವರು ಮತ್ತೆ ಇರುವುದಿಲ್ವೋ? ಇರ್ತಾರೆ. ನನಗೆ ಬೇಕಾದದ್ದು ಗಯನಂತಹ ಮನಸ್ಸತ್ವವನ್ನು ಹೊಂದಿದ ಎಷ್ಟು ಮಂದಿ ಇದ್ದಾರೆ ಲೋಕಲೋಕಾಂತರದಲ್ಲಿ, ಕೆಳಗಿನವರ ಬಗ್ಗೆ ಸಹಾನುಭೂತಿ ಇಲ್ಲದವರು, ಅವರೆಲ್ಲ ಒಟ್ಟಾಗಿ ಬಂದ್ವಿ. ಯಾರದ್ದೆಲ್ಲ ಅವಕಾಶ ಬದುಕಿನದ್ದು ಮುಗಿಯುತ್ತದೆ ಅಂತ ಯೋಚಿಸುವುದಕ್ಕೆ 7 ದಿವಸದ ಅವಕಾಶ ಕೊಟ್ಟೆ. ಸರಿ, ನನ್ನ ನಿರೀಕ್ಷೆ ಸರಿಯಾಯಿತು. ಕೆಟ್ಟದ್ದನ್ನು ಮಾಡಿದ್ದಕ್ಕೆ ಬೆಂಬಲ ಯಾರೂ ಕೊಡದಿದ್ದಾಗ ಲೋಕ ಇನ್ನೂ ಕೆಟ್ಟು ಹೋಗಲಿಲ್ಲ ಅಂತ ನನಗೊಂದು ಸಮಾಧಾನ ಆಯಿತು. ಆದರೆ ಕೈಲಾಸದಿಂದ ಕೆಳಗಿಳಿಯುವುದಕ್ಕೆ ಹೊರಟಾಗ ಇನ್ನಿವನಿಗೆ ಅವಕಾಶವೇ ಇಲ್ಲ ಅಂತ ನಿನ್ನಂತೆಯೇ ಒಂದು ಪರಿಗಣನೆಯನ್ನು ತೋರಿದವಳು ಗಿರಿಜಾತ ಪಾರ್ವತಿ ದೇವಿ. ಜಗತ್ತಿನ ಮಾತಾಪಿತೃಗಳ ಸಾಲಲ್ಲಿರುವಂತಹ ಅವರಿಬ್ಬರಲ್ಲಿ ಮಾತೃ ಹೃದಯ ಸದಾ ಕೆಟ್ಟದನ್ನು ಮಾಡಿದ್ರು ಮಗುವನ್ನು ಬಿಟ್ಟು ಕೊಡ್ತದ. ಆದ್ದರಿಂದಲೇ ನಿಮಗೆ ಆಶ್ರಯ ಕೊಡುವುದಕ್ಕಾಗದಿದ್ರು ಒಂದು ಆಶ್ರಯವನ್ನು ತೋರಿಸಬಾರದು ಅಂತ ಒಂದು ಪ್ರಚೋದನೆ ಕೊಟ್ಟದ್ದು ಪರಮೇಶ್ವರ. ಹೌದಪ್ಪ, ತಮಗೆ ಬೇಡ ಅಂತ ದೂರ ಸರಿಯುವುದಕ್ಕೆ ಹೊರಟ ಈಶ್ವರನಿಗೆ ಸಿಕ್ಕಿದ ಪ್ರಚೋದನೆಯಿಂದ ಪ್ರೇರಿತನಾದ ಪರಶಿವ ಅವ ನಿರ್ದಿಷ್ಟವಾಗಿ ಇಂತಲ್ಲಿಗೆ ಅಂತ ಹೇಳಿಲ್ಲ, ಈ ಮಾರ್ಗದಲ್ಲಿ ಹೋಗಿ ಏನಾದರೂ ಸಿಕ್ಕಿತ್ತು ಅಂತ ಮಾರ್ಗ ತೋರಿಸಿದ. ಅದು ನಾವು ಮಾರ್ಗ ಕೇಳುವಾಗ ಹೇಳುವುದಿಲ್ಲ, ಇದೇ ಇರಬೇಕು, ಹೋದ್ರೆ ಅದಲ್ಲ ಅಂತಾದ್ರೆ ಮುಂದೆ ಹೋಗಿ ಅಲ್ಲಿ ಕೇಳಿ ಅಂತ. ಅಂದ್ರೆ ಇವನಿಗೂ ಗೊತ್ತಿರುವುದಿಲ್ಲ, ಅಂತೂ ಇಲ್ಲಿಂದ ಸಾಗ ಹಾಕುವುದು ಅಂತ ಅಷ್ಟೇ ಹೇಳಿದ್ದು. ಇವ ಹೋದಾಗ ದಾರಿಯಲ್ಲಿದ್ದವರೆಲ್ಲ ಕೇಳಿಕೊಂಡು ಹೋದ. ಯಾರ್ಯಾರೋ ಋಷಿಮುನಿಗಳು ಸಿಕ್ಕಿದ್ರಂತೆ, ಯಾರ್ಯಾರು ಇಲ್ಲೇ ಹೋಗೋ ಹಾಗೆ ಮಾಡಿ ಹೀಗೆ ಮಾಡು ಅಂತ ತಲೆಗೊಂದು ಸಲಹೆ ಕೊಡುವರು ಸಿಕ್ಕೇ ಸಿಗ್ತಾರೆ. ಉದಾರವಾಗಿ ಈ ಲೋಕದಲ್ಲಿ ಕೊಡುವುದಕ್ಕಾಗೋದು ಸಲಹೆ ಮಾತ್ರ ಅಲ್ವಾ, ನಮಗೆ ನಷ್ಟ ಇಲ್ಲ, ಅವನಿಗೆ ಬಂದ್ರೆ ಕಷ್ಟ, ಆದ್ರಿಂದ ನಮಗೆ ನಷ್ಟ ಇಲ್ಲ. ಹೆಚ್ಚಿನವರಿದ್ದಾರೆ ಹೀಗೆ ಮಾಡಬಾರದು ಅಂತ ಹೇಳ್ತಾರೆ. ಹೌದು, ಹೇಗೆ ಮಾಡಬೇಕು ಅಂತ ಯಾರಾದ್ರೂ ಹೇಳ್ತಾರಾ? ಆದ್ರಿಂದಲೇ ಕೇಳಿದಾಗ ಈಗ ಹೀಗೆ ಹೋಗು ಹಾಗೆ ಮಾಡು ಅಂತ ಹೇಳಿದವರ ಹೇಳಿಕೆಯನ್ನು ಆಲಿಸಿ. ಇದು ತಪ್ಪು ಅಂತ ಹೇಳ್ತಾರೆ, ಸರಿ ಅವರಿಗೆ ಗೊತ್ತಿರ್ತದ? ಇರುವುದಿಲ್ಲ. ಆದರೆ ಕೊಟ್ಟ ಸಲಹೆಯನ್ನು ದೃಢವಾಗಿ ನಂಬಿದ ಗಯಕುಮಾರ ಕಾನನಾಂತರದಲ್ಲಿ ಸಂಚರಿಸ್ತಾ ಮುನ್ನಡೆದು ಬಂದು ನಿಂತದ್ದು ಕಾಮ್ಯಕಾವನ. ಧನುರ್ಧಾರಿಯಾದಂತಹ ವೀರಯೋಧನೊಬ್ಬ ಅಜಿನಧಾರಿಯಾಗಿ ಮರದ ಬುಡದಲ್ಲಿರುವುದನ್ನು ಕಂಡು ಕಾಲಬುಡಕ್ಕೆ ಬಿದ್ದು ರಕ್ಷಮಾಂ 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 ಅಂತ ಯಾಚಿಸಿಕೊಂಡ. ಹಾಗೆ ಯಾಚಿಸುವುದನ್ನು ಕೇಳಿಸಿಕೊಂಡವ ಯಾರು ಗೊತ್ತೋ? ಅದನ್ನು ಆಲಿಸಿದ್ದು ಅದನಾಲಿಸುತ್ತ ನಿನ್ನ ಗಂಡ ಇದಕ್ಕೆ ತಪ್ಪಿದ ರತ್ನಿಕುಂಡ ಕುಂಡಕ್ಕೆ ಇಳಿಬುದೇ ನಿಜವೆನುತ ನೀತ ಕತಿಗೊಂಡ ಅಮ್ಮ ತಂಗಮ್ಮ ಸೌಭದ್ರೇ ಪೃಥ್ವಿಯಲ್ಲೇ ಪ್ರತಿ ಇಲ್ಲದ ಪರಾಕ್ರಮಿ ಎನಿಸಿದ. ಈಗೀಗ ತಾನೇ ಪಶುಪತಿಯ ಪರಮಾನುಗ್ರಹಕ್ಕೆ ಭಾಜನನಾದ ಪಾರ್ಥನಾಮಕನಾದ ಮಧ್ಯಮ ಪಾಂಡವಿ ಇದನ್ನು ಆಲಿಸಿದಂತಹ 3 ಲೋಕದ ಗಂಡ. ನಿನ್ನ ಗಂಡ ಅವನೇ ಅವನ ಪಾದ ಮೂಲಕ್ಕೆ ಬಿದ್ದು ಕೇಳಿಕೊಂಡದ್ದು. ಸರಿ ಆಯ್ತು ಬಿಡು. ಕೇಳಿಸಿದ ಆ ಕ್ಷಣ ಯಾರು ವಿರೋಧಿ ಅಂತ ಗೊತ್ತಿಲ್ಲ, ಪ್ರಕರಣ ಏನು ಅಂತ ಗೊತ್ತಿಲ್ಲ, ಜೀವ ಭಯ ಯಾರದ್ದು ಅಂತ ಸ್ಪಷ್ಟ ಇಲ್ಲ. ಎದ್ದು ನಿಂತನಲ್ಲ ಸೆಟೆದು
ಅಳಲಿಗನ ಬೆದರದಿರು ನಿನ್ನಯ ತಲೆಯ ಗೊಂಬದಟಂಗೆ ಎನ್ನಯ ತಲೆಯ ನೀವೇ. ಅದಲ್ಲದಿದ್ರೆ ಅವನ ತಲೆಯನ್ನು ಕಡಿದುಕೊಳ್ಳುತ್ತೇನೆ, ನಿನ್ನನ್ನು ರಕ್ಷಿಸ್ತೇನೆ. ಇದಕ್ಕೆ ತಪ್ಪಿದರೆ ಅಗ್ನಿಕುಂಡ ನಿರ್ಮಾಣ ಮಾಡಿ ಪ್ರಾಣತ್ಯಾಗ ಮಾಡ್ತೇನೆ ಅಂತ ಅವನು ಪ್ರತಿಜ್ಞಾಬದ್ಧನಾದ. ಹಿಂದಿಲ್ಲ ಮುಂದಿಲ್ಲ, ಯಾರು ವಿರೋಧಿ ಅಂತ ಇಲ್ಲ, ಯಾರ ವಿರೋಧ ಅಂತ ಇಲ್ಲ. ಪ್ರತಿಜ್ಞೆ ಮಾಡಿದರೆ ಆಮೇಲೆ ಯಾರಂತ ಇವ ಹೇಳಿದ್ದ ಹೇಗೆ? ಹೇಳಿದ ಮೇಲೆ ಪಂಚೈವರೊಂದಾಗಿ ನಾವು ಕೊಟ್ಟ ಮಾತಿನಂತೆ ನಡೆಯುವುದು ಅಂತ ದೃಢರಾಗಿ ಈಗ ಒಡ್ಡೊಲಗ ಕೊಡ್ತಾ ಇದ್ದಾರಂತೆ. ಕಾಮ್ಯ ಕಾವನದಲ್ಲಿ ಬೇರೆ ಬೇರೆ ಮರಗಳ ಬುಡದಲ್ಲಿ ಒಬ್ಬೊಬ್ಬ ಕುಳಿತು ಇದನ್ನೇ ಸಿಂಹಾಸನ ಅಂತ ಎತ್ತರದಲ್ಲಿದ್ದಂತಹ ಮರದ ಬುಡದಲ್ಲಿ ಕುಳಿತವನನ್ನು ಮಾನಿಸಿ, ಆ ಸಿಂಹಾಸನದಲ್ಲಿದ್ದವನನ್ನು ಮಾನಿಸಿ ಬರಬಹುದಾದಂತಹ ವಿರೋಧವನ್ನು ಎದುರಿಸುವ ಬಗೆ ಹೇಗೆ ಅಂತ ಆತ್ಮ ಸಮಾಲೋಚನೆ ನಿರಂತರವಾಗಿ ನಿತ್ಯವೂ ನಡೀತಾ ಉಂಟಂತೆ 3-4 ದಿವಸದಿಂದ. ಕಾಮ್ಯಕವನದಲ್ಲಿ ನನಗೆ ಗೊತ್ತಾದ 7ನೇ ದಿವಸ ಇವತ್ತು. ಕಾಮ್ಯಕವನದಲ್ಲಿ ಪಾಂಡವರದು ಒಡ್ಡೋಲಗ, ಕಾಮ್ಯ ಕವನದಲ್ಲಿ ಪಾಂಡವರದ್ದು ಅಲ್ಲ. ಇನ್ನು ಹೇಳ, ನಿನಗೆ ಬೇಸರ ಆಗ್ತದೆ ಅಂತ ಸುಮ್ಮನೆ ಉಳಿದೆ. ಕಾಮ್ಯ ಕವನದಲ್ಲಿ ಗತಿಗೆಟ್ಟ ಪಾಂಡವರು ಒಡ್ಡೋಲಗ, ಅವರು ಒಡ್ಡೋಲಗ ಕೊಟ್ಟಿದ್ದಾರೆ. ಒಡ್ಡೋಲಗ ಕೊಟ್ಟಿಗೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಈಗ ಹೇಳು, ನಮ್ಮವರು ಅಂತ ನಾವು ಮಾನಿಸಿ ಅವರಿಗಾಗಿ ನಮ್ಮನ್ನು ತೆತ್ತುಕೊಂಡು ಊರಿನಲ್ಲಿ ಪ್ರತಿನಿತ್ಯ ನಾನು ಊರು ಬಿಟ್ಟು ಊರಿಗೆ ಬರುವಾಗ ಹೇಳುವುದೇನು, ನಿಮಗೆ ಮನೆಯ ಗೊಡ್ಡವೇ ಇಲ್ಲ, ಊರಿನದ್ದೇ ಆಯಿತು, ಪಾಂಡವರು ಅಂತಂದ್ರೆ ತಲೆ ಮೇಲೆ ಹೊತ್ತುಕೊಳ್ತೀರಿ ಅಂತ. ನಾವು ಹೊತ್ತುಕೊಂಡದ್ದು ಹೆಚ್ಚಾಗಿ ಅಲ್ಲ, ನನ್ನವರೇ ಹೀಗೆ ತಿರುಗಿ ಮೆಟ್ಟುವುದಕ್ಕೆ ಹೊರಟದ್ದು. ಎಷ್ಟು ಆತ್ಮಭಾವ, ಅವನು ಉದ್ಧಾರ ಆಗಬೇಕು ಅಂತ ಎಷ್ಟು ಹಂಬಲಿಸಿದ್ದೆ. ಆದ್ರೆ ಅವನಿಗೆ ಆ ಸ್ಮರಣೆಯಾದ್ರೂ ಉಂಟು. ವಿಷಯ ಗೊತ್ತಾದಾಗ ಒಂದು ಪಶ್ಚಾತ್ತಾಪವೂ ಇಲ್ಲದೆ ತಾನೇ ಎಲ್ಲವನ್ನು ಸಾಧಿಸ್ತೇನೆ ಅಂತ ಹೊರಟು ನಿಂತಿದ್ದಾನಲ್ಲ, ಅವ ಏನು ಅಂತ ತಿಳಿದಿದ್ದಾನೆ ನನ್ನನ್ನು. ಇದನ್ನು ನಾನು ನಂಬಬೇಕು. ಎನಲು ಕೇಳು ಸುಭದ್ರೆ ನುಡಿದಳು, ನಿನಗೆ ಬಣ್ಣಿಸತಕ್ಕವಳೆಯೇ ನಿನಗೆ ರಡಿಸುವವನಲ್ಲ, ನಿನಗೆ ರಡಿಸುವವನಲ್ಲ. ನಿನಗೆ ಬಿಡುವಿರುವುದೇ ಬಹಳ ಕಡಿಮೆ ಅಲ್ಲ. ಈಗ ಅದು ಕಡಿಮೆ ಆದದಕ್ಕೆ ಹೆಚ್ಚು ಮಾಡಿ ಕೊಟ್ಟದಲ್ಲ. 7 ದಿವಸದಿಂದ ಮನೆ ಬಿಡುವುದಕ್ಕೆ ಉಪಾಯ ಇಲ್ಲ. ಹಾಗಲ್ಲ ಅಣ್ಣ, ಏನು ಬಿಡು ಇದ್ರೆ ನಾನು ಸಿಗುದು ನಿನಗೆ. ಬಿಡಿರುವಾಗ ನೀನಾದ್ರೂ ಸಿಗ್ತೀಯಲ್ಲ ಅಂತ ಸಮಾಧಾನ. ಈಗ ನಿನಗೆ ಸಿಕ್ಕಿದ್ದು ಬೇಡಿತ್ತು ಅಂತ ಕಾಣ್ತದ. ಹಾಗಲ್ಲ, ಸಿಕ್ಕಿದಾಗ ನೀನು ಪ್ರಾರಂಭಿಸುವುದು. ಏನಂತ? ಚೆನ್ನಾಗಿ ಮಾತಾಡ್ತೀಯ ಅಣ್ಣ. ಯಾಕೆ ಹೇಳು, ಬಾಲ್ಯದಿಂದಲೇ ಬೆಣ್ಣೆಯನ್ನು ಕದ್ದು ತಿಂದವ ನೀನು. ಹೌದು, ಅದಕ್ಕೆ ಇದಕ್ಕೆ ಏನು ಸಂಬಂಧ? ಅದ ಹಾಗೆ ಹೇಗೆ ಚುರುಕಾಗಿ ಮಾತಾಡ್ತೀಯ ನೀನು. ಬೆಣ್ಣೆ ಕದ್ರೆ ಚುರುಕಾಗಿ ಮಾತಾಡ್ಲಿಕ್ಕೆ ಆಗ್ತದ? ತಿಂದದ್ದಲ್ವಣ್ಣ ಬಾಲ್ಯದಿಂದಲೇ. ನಾನು ಭಾವಿಸಿದ್ದು ಬೆಣ್ಣೆ ಕದ್ದವರ ಮಾತು ಜಾರ್ತದೆ ಅಂತ. ಜಾರುದಿಲ್ಲ ಅಣ್ಣ, ನಯವಾದ ಬೆಣ್ಣೆಯನ್ನು ತಿಂದದ್ದಲ್ವ, ಬಾಯಿಂದ ಮಾತು ಜಾರ್ತದೆ ಅಂತ. ಅದೇ ಜಾರುವುದೇ, ಅದೇ ಜಾರಿದ್ದೀಗ. ಅದು ಒಳ್ಳೇದುಂಟು ಅಂತಲ್ಲ. ಈಗ ಜಾರಿದ್ದು ನಿನ್ನ ಮಾತು. ಯಾಕಂತ ಹೇಳಿದ್ರೆ ಆಗಾಗ ಕರೆದು ಕತೆ ಹೇಳುವುದು ನಿನಗೆ. ನೀ ಹೇಳುವ ಕಥೆಯನ್ನು ಕೇಳುತ್ತಾ ಕಾಲವನ್ನು ಕಳೆಯುವವಳು ನಾನು. ನಿನ್ನ ಕತೆ ಅಂತ ಹೇಳಿದ್ರೆ ಇದು ಕಣ್ಣಿಗೆ ಕಟ್ಟಿದ ಆಗಿರ್ತದೆ. ಅದು ಇದು ಬದುಕನ್ನು ಹೇಳ್ತಾ ಇರುವುದು ನಾನು. ಸಾಧ್ಯವಣ್ಣ ಅದು? ಯಾಕೆ ಸಾಧ್ಯ ಇಲ್ಲ? ಪ್ರತಿಜ್ಞೆ ಮಾಡಿದ್ದಂತೆ ನನ್ನವರು ಹೋಗಿ ಪ್ರತಿಜ್ಞೆ ಮಾಡಿದ್ದು, ಹೌದು, ಗಯನಿಗೆ ಆಶ್ರಯ ಕೊಟ್ಟದ್ದು, ಹೌದು, ಇಲ್ಲದೇ ಇದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿದ್ದು ನಿಜವೇ ಅಣ್ಣ. ನಾನು ಅವರನ್ನು ಇಷ್ಟಪಟ್ಟಿದ್ದೇನೆ, ಹೌದು. ಇಷ್ಟಪಟ್ಟವರ ಜೊತೆಯಲ್ಲೇ ಮದುವೆ ಮಾಡಿಸಿಕೊಡ್ಬೇಕೆನ್ನುವಂತ ತಂಗಿಯ ಆಸೆಯನ್ನು ನೆರವೇರಿಸಿದವ ನೀನು. ಅದಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತುಂಟಣ್ಣ ನನಗೆ. ಅದಕ್ಕಿಂತ ಮೊದಲೇ ನಿನಗೆ ಅವ ಸಖನು. ಹೌದು, ಸಖನನ್ನೇ ಭಾವನಾಗಿಸುವ ಅಂತ. ಯಾಕೆಂದ್ರೆ ಸಖ್ಯದಲ್ಲಿ ಗುಣಾವಗುಣಗಳ ಅರಿವಿಗೆ ಬಂದ ಮೇಲೆ ಭಾವ ಅರಿತ ಮೇಲೆ ಮತ್ತೆ ಸಂಬಂಧದಲ್ಲಿ ಭಾವ ಆದ್ರೆ ಏನು ಅಂತ ನಂಬಿದ್ದೇನೆ. ಮೊದಲು ನಿನಗೆ ಸಖ, ಆಮೇಲೆ ನನಗೆ ಪತಿ. ಹೌದು, ನನ್ನ ಪತಿಯೇ ನಿನಗೆ ಭಾವ. ಹಾಗೆ ಅಂತ ನೀನೀಗ ಪತಿ ಅಂತ ಅಂಗೀಕರಿಸಿದ್ದು ನನ್ನ ಸಖನಾದ್ರಿಂದಲ್ಲ, ನಿನಗೆ ಇಷ್ಟ ಆದ್ರಿಂದಲೇ ಅಲ್ಲ. ಆದ್ರೂ ಸಖ ಹೌದಾ? ಹೌದೌದು. ಅವರ ಗುಣ ಸ್ವಭಾವವನ್ನು ನನಗಿಂತ ಮೊದಲು ನೀನು ಅರ್ಥವಿಸಿಕೊಂಡವ. ಹೌದೇ ಅಂತ ಆದ್ಮೇಲೆ ನಿನ್ನಲ್ಲಿ ವೈರತ್ವ, ವಿರೋಧ ಹೌದೇ ಸಾಧಿಸುವುದಕ್ಕೆ ಸಾಧ್ಯವ? ಯಾರಾದ್ರೂ ನಂಬುತ್ತಾರ? ಇದು ನಂಬಿದ್ರೆ ಸತ್ಯ ಅಲ್ಲ. ಯಾವ್ದಣ್ಣ ಸತ್ಯ? ಇದನ್ನ ನಾನ್ ನಂಬುವುದಾ ಅಥವಾ ನಿನಗೆ ಏನಾದ್ರೂ ಇದರಲ್ಲಿ ನನಗೆ ಹೇಳಲಿಕ್ಕೆ ಆಗ್ತದ? ಊರಿನವರು ಬಿಟ್ಟು ನೀನು ನಂಬುವುದಿಲ್ವಾ? ಸಾಧ್ಯ ಇಲ್ಲ ಅಣ್ಣ. ಹೇಗೆ ನಂಬುವುದಕ್ಕೆ ಸಾಧ್ಯ? ನಿನಗೆ ನಿಶ್ಚಯ ಬರಿಸುವೆನು ನೋಡು, ಎನುತಡಾರದ ಮುನಿಯ ನಿನಗೆನ್ನು ನಿನಗೆ ನಿಶ್ಚಯ ಬರಿಸುವೆನು ನೋಡು. ನಂಬುದಿಲ್ಲ ಅಲ್ವಾ? ಹೇಗಣ್ಣ ನಂಬುವುದಿದನ್ನ? ಮೊನ್ನೆ ಬಂದ ಗಂಡ ಹುಟ್ಟಿನಿಂದ ನಿನಗೆ ಅಣ್ಣನಾದ ನಾನು ಅಲ್ಲ ಹೇಳಿದ್ದು ನಾನು. ಅವ ಅಲ್ಲಿದ್ದಾನೆ, ಏನು ಮಾಡಿದ್ದಾನೆ ಅಂತ ನಾನು ಹೇಳಿದ ಮೇಲೆ ನಿನಗೆ ಗೊತ್ತಾದ. ಆದರೂ ನಂಬಿಕೆ ಅಲ್ಲಿ, ಅವಾಗ ಮಾಡ್ಲಿಕ್ಕಿಲ್ಲ ಅಂತ. ಮತ್ತೆ ಇವ
ಅಲ್ಲ ಈಗ ನಾನೇನು ಮಾಡು, ನನ್ನನ್ನೇನು ಮಾಡಿದ್ದೀನಿ? ಅವರು ಹಾಗೆ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ದಲ್ಲ, ಮತ್ತೆ? ಈ ಪ್ರಕರಣವೇ ನಾನು ನಂಬುದಿಲ್ಲ ಅಂತ ಹೇಳಿದ್ದೆ. ಇದಾಗಲೇ ಇಲ್ಲ ಅಂತ. ಆಹಾ. ನನಗೆ ಸುಳ್ಳು ಹೇಳುದು ಚಟ ಅಂತ ಭಾವಿಸಿದ್ದೆ. ಅಲ್ಲ, ಅಭ್ಯಾಸ ಅನಿವಾರ್ಯ ಆದರೆ ಅಗತ್ಯ ಬಿದ್ದರೆ ಒಂದೋ ಎರಡೋ ಹೇಳ್ತೇನೆ. ಅದರಿಂದ ಕಾರ್ಯ ಸಾಧನೆಯಾಗಿ ಲೋಕಕ್ಕೆ ಹಿತ ಆಗ್ತದೆ. ನನಗಿದು ಕೆಟ್ಟ ಹವ್ಯಾಸ ಎಂಬಾಗಿ ನೀವು ಭಾವಿಸಿದ್ಯಲ್ಲ. ನಿನ್ನ ಒಂದೆರಡು ಸುಳ್ಳು ಪ್ರಪಂಚಕ್ಕೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದೆ ಗೊತ್ತಾ? ನಾನು ಅನುಕೂಲ ಆಗುವಲ್ಲಿ ಮಾತ್ರ ಸುಳ್ಳು ಹೇಳುವವ. ಕೆಲವರು ನಮಗೆ ಅನುಕೂಲ ಆಗುವುದಿಲ್ಲ ಅಂತ ಸುಳ್ಳು ಹೇಳುವವರಿದ್ದಾರೆ. ನಾನು ಲೋಕಕ್ಕೆ ಅನುಕೂಲ ಆಗುದಿದ್ರೆ ಮಾತ್ರ ಸುಳ್ಳು ಹೇಳು. ಇಷ್ಟು ಗೊತ್ತಿದ್ದು ಕೂಡ ನನ್ನ ಮಾತನ್ನು ನಂಬುವುದಿಲ್ಲ ಅಂದ್ರೆ ಹೇಗೆ ಇಂಥದೊಂದು ನಂಬುವುದಕ್ಕೆ ಸಾಧ್ಯವಣ್ಣ? ನಂಬುವುದಿಲ್ವಾ? ಪ್ರಪಂಚದಲ್ಲಿ ಯಾರೂ ಆಶ್ರಯ ಕೊಡ್ಲಿಲ್ಲ. ಹಾಗಿರುವಾಗ ನಿನ್ನ ಭಾವನಾಗಿ ಅದು ನನ್ನವರು ಆಶ್ರಯ ಕೊಡುವುದಕ್ಕೆ ಸಾಧ್ಯವಾ? ನಿನ್ನಲ್ಲಿ ವಿರೋಧವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾ ಹೇಳು? ನಿಲ್ಲು. ಒಂದು ವೇಳೆ ಅದು ಹೌದಂತಾಗಿದ್ರೆ, ಅದೇ ಹೌದಂತಾಗಿದ್ರೆ ಆಶ್ರಯ ಕೊಟ್ಟದ್ದೇ ಸತ್ಯ ಅಂತಿದ್ರೆ ಇಷ್ಟೊತ್ತಿಗೆ ಕರ್ಕೊಂಡು ಬರ್ತಿದ್ರು ಅವರೇ. ಇಲ್ಲ, ಬರ್ಲಿಲ್ಲ ಅಂತ ಆದ್ಮೇಲೆ ಅದು ಸುಳ್ಳು. ಆಶ್ರಯ ಕೊಟ್ಟದ್ದು ಹೌದಾದ್ರೆ ಇಷ್ಟೊತ್ತಿಗೆ ಕರ್ಕೊಂಡು ಬರ್ಬೇಕಿತ್ತು. ಈಗ ಆಶ್ರಯ ಕೊಟ್ಟು ಕರ್ಕೊಂಡು ಬಾರದಿದ್ರೆ ಏನರ್ಥ? ಅದು ಸುಳ್ಳು ಅಂತ ಅರ್ಥ. ಈಗ ಅದು ಸತ್ಯ ಆಗಿದ್ರೆ ಅವರು ತೋರಿದ್ದು ವಿದ್ರೋಹ ಅಂತ ಅರ್ಥ. ಹೌದಾ? ಒಪ್ಪಿಕೊಳ್ತೇನೆ ನಾನು. ಒಪ್ಪಿಕೊಳ್ತೀಯಲ್ಲ? ಕಣ್ಣು ಮುಚ್ಚು ಸರಿಯಾಗಿ. ಎಲ್ಲಿ ಹೋಗ್ಬೇಡ ಮತ್ತೆ ನೀನು. ನಾನು ಎಲ್ಲಿಗೆ ಹೋಗುದು? ಹೀಗೆ ಮಾಡಿದ್ದುಂಟು. ನೀನೀಗ ಹೌದು ಅಂತ ಹೇಳುವಲ್ಲಿವರೆಗೆ ನಿತ್ತಲ್ಲಿಂದ ನಾನು ಅಲುಗಾಡುವುದಿಲ್ಲ. ಕಣ್ಣು ಮುಚ್ಚು, ಕಣ್ಣು ಮುಚ್ಚು, ಕಣ್ಣು ಮುಚ್ಚು. ಮಹತಿ ನಿನಾದ ಕೇಳ್ತದ? ಕೇಳ್ತಾ ಉಂಟಣ್ಣ. ನಾರಾಯಣ ನಾರಾಯಣ ಅಂತ ಕೇಳ್ತದ? ಅದು ಬೆಳಕಿನ ಪುಂಜ. ಅದಕ್ಕೆ ಆಕೃತಿ ಬಂದಾಗ ನಾರದರು. ಸುಮ್ಮನಿರು. ಅವ್ರು ಹೇಳುದನ್ನು ಸರಿ ಕೇಳು, ಸರಿಯಾಗಿ ಕೇಳು. ಕೇಳ್ತೇನಣ್ಣ. ಅಣ್ಣ ಈಗೇನು ಹೇಳ್ತಿ? ಇದು ನಾರದ ನಿಲ್ದ ಕಲಗವು ಬಲ್ದುದನು ಪರಿಹರಿಸಿ ರಕ್ಷಿಪುದು. ಇಂದು ನಾರದನಿಂದ ಕಲಗವು ಬಂದುದನು ಪರಿಹರಿಸಿ ರಕ್ಷಿಪುದು. ಏನೋ ವಿನೋದಕ್ಕೆ ನೀನು ಆಡಿದಂತ ನಾನು ಭಾವಿಸಿಕೊಂಡವಳಣ್ಣ. ನಾರದರು ಆಡಿದ ಮೇಲೆ ಪ್ರಕರಣದ ಸತ್ಯ ಏನೆನ್ನುವುದು ಅರ್ಥವಿಸಿಕೊಂಡೆ ನಾನು ಹೇಳಿದ್ದು ಸುಳ್ಳಲ್ವ? ನಿನ್ನ ಗಂಡ ತಪ್ಪು ಮಾಡುವುದಿಲ್ಲ, ವಿದ್ರೋಹ ಮಾಡುದು. ಈಗೇನು ಹೇಳ್ತಿ? ಅರ್ಥ ಆಯ್ತಣ್ಣ, ನನಗೆ ಅರ್ಥ ಆಯ್ತು. ನನಗೆಷ್ಟು ನೋವಾಗ್ತದೆ. ನನ್ನ ತಂಗಿಯ ನನ್ನ ಮನೆಯಲ್ಲಿ ನನ್ನ ಮಾತು ಕೇಳುವುದಿಲ್ಲ ಅಂದ್ರೆ ಹಾಗಲ್ಲ ಅಣ್ಣ. ವಿದ್ರೋಹ ಮಾಡುವುದು ಗಂಡ, ಅವನಿಗೆ ಸಹಾಯ ಬೇರೆ, ಅವನಿಗೆ ನಂಬುಗೆ, ಅವನಿಗೆ ಬೆಂಬಲ. ನೀನ್ ಹೇಳಿದ್ದೇ ಸುಳ್ಳು ಅಂತ ಭಾವಿಸಿದವಳು ನಾನು. ಪ್ರಕರಣವೇ ಆಗ್ಲಿಲ್ಲ ಅಂತ ಹೇಳಿ ನಾರದರು ಹೇಳಿದ ಮೇಲೆ ಅರ್ಥವಾಯಿತು ನನಗೆ ಈ ಪ್ರಕರಣ ಆಗಿದೆ ಎನ್ನುವುದು. ಮತ್ತೆ ನೀನೇ ವಿರೋಧಿ ಎನ್ನುವುದು ತಿಳಿಯದೆ, ನಿನ್ನ ವಿರೋಧಿ ಅವನು ಎನ್ನುವುದು ತಿಳಿಯದೆ ನನ್ನವರು ಆಶ್ರಯವನ್ನು ಕೊಟ್ಟಿರಬಹುದು. ತಿಳಿದ ಮೇಲೆ ಅದಕ್ಕೆ ಕಾರಣ ಯಾರು ಅಲ್ಲ ಅಣ್ಣ, ನಾರದರು. ಪ್ರತಿಯೊಬ್ಬರು ಕಲಹ ಪ್ರಿಯ ನಾರದ ಅಂತ ಹೇಳಿದ್ರು. ನಮ್ಮ ಬದುಕಿನಲ್ಲಿಯೂ ಕಲಹವನ್ನು ತಂದಿಟ್ಟರಲ್ಲ ಅವರು. ಯಾಕೆ ಬೇಕಿತ್ತವರಿಗೆ? ಇಲ್ಲಿ ಬಾ. ನಾನು ಹುಟ್ಟುವ ಮೊದಲು ಎಷ್ಟು ಜನ ಹುಟ್ಟಿ ಸತ್ತಿದ್ದಾರೆ ನನಗೆ ಅಣ್ಣಂದಿರಾಗಿ ಅಂತ ಗೊತ್ತುಂಟು? 6 ಜನ. 6 ಮಂದಿ. 7ನೇವನಾಗಿ ಬಲಭದ್ರ ಗರ್ಭ ಸಂಕರ್ಷಣ ಆದದ್ದರಿಂದ ಬದುಕಿದ. 8ನೇವನಾಗಿ ನಾ ಹುಟ್ಟಿ ಬದುಕಿದೆ. ಈಗ 6 ಜನ ಕೊಲ್ಲುವುದಕ್ಕೆ ಕಾರಣದಲ್ಲಿ ನಿಂತದ್ದು ಯಾರ ಸಲಹೆ ಅಂತ ಗೊತ್ತುಂಟು? ನಾರದರು. ಯಾರಾದರೂ ಕಂಸ ಕೊಂದದ್ದು ಆ ಮಕ್ಕಳನ್ನು ಅಂತ ಹೇಳಿದ್ರು, ನಾರದರು ಕೊಂದದ್ದು ಅಂತ ಹೇಳಿದ್ರು? ನಾನು ಹೇಳುದಾದ್ರೆ ನಾರದರೆ ಕೊಂದದ್ದು ಅಂತ ಹೇಳಿ. ನೀನು ಹೇಳಿದ್ದಲ್ಲಿ ಇಲ್ಲಿಯವರೆಗೆ ಯಾರು ಏನನ್ನು ಹೇಳಿದ್ದಾರೆ ಅಂತ ಇರುವುದು. ನಿನಗೀಗ ಗಂಡನ ತಪ್ಪನ್ನು ತಪ್ಪಿಸುವುದಕ್ಕೆ ನಾರದರನ್ನೇ ತಪ್ಪಿತಸ್ಥ ಅಂತ ಮಾಡಬೇಕು. ಆದ್ರಿಂದ ಅವರನ್ನು ಯಾರ ಕೊಲೆಗಾರನನ್ನಾಗಿ ಮಾಡ್ತೀವಿ. ವಿಷಯ ಅದಲ್ಲ. ಇಷ್ಟು ವರ್ಷದಲ್ಲಿ ನನಗೆ ಜ್ಯೇಷ್ಠರಾಗಿ ಹುಟ್ಟಿದ 6 ಮಂದಿಯ ಕೊಲೆಗಾರ ನಾರದ ಅಂತ ಲೋಕದ ಪ್ರಾಜ್ಞರು ಹೇಳ್ತಾರೋ ಅಥವಾ ಕಂಸ ಅಂತಲೇ ಹೇಳ್ತಾರೆ? ಹೇಳುವವರು ಏನು ಬೇಕಾದ್ರೂ ಹೇಳ್ತಾರೆ, ಮಾಡುವವರಲ್ಲೂ ಯೋಚಿಸಬೇಕು. ಈ ನಾರದರಿಗೆ ಯಾಕೆ ಬೇಕಿತ್ತು? ನೀನೇನು ಹೇಳಿದೆ ಕೆಲ ಕ್ಷಣಗಳ ಹಿಂದೆ? ಅವರೇ ರಕ್ಷಣೆ ಕೊಡ್ತೇನೆ ಅಂತ ಹೇಳಿದ್ದಾದ್ರೆ ಇಷ್ಟೊತ್ತಿಗೆ ಅವರು ಕರ್ಕೊಂಡು ಬರ್ತಿದ್ರು ಅಂತ ನಿನಗೆ ಹಾಗೆ ಕಂಡಿದೆ. ನಾರದರಿಗೆ ಕಂಡ್ರೆ ತಪ್ಪ? ಇವನನ್ನು ಅರ್ಜುನನಲ್ಲಿ ಕಳಿಸುವ, ಕೃಷ್ಣನ ಕೆಲಸ ಸುಲಭ ಆಗ್ತದೆ. ಅವನೇ ಹಿಡ್ಕೊಂಡು ಹೋಗಿ ಅವ ಕೃಷ್ಣನ ಪಾದಕ್ಕಾಗ್ತಾನೆ ಅಂತ ಕಳಿಸಿದ್ರೆ ಇವ ಅಳಲಿಗನೆ ಬೆದರದಿರುತ್ತ. ಇವ ಬಹಳ ದುರಧೀರ, ಇವ ಒಬ್ಬನೇ ಲೋಕದಲ್ಲಿ ವೀರ. ಉಳಿದವರೆಲ್ಲ ತಮ್ಮ ಪರಾಕ್ರಮ ಅಡವಿಟ್ಟಿದ್ದಾರೆ. ಮತ್ತೆಂಥದ್ದು ಅವರಿಗೆ ಹಾಗೆ ಆ ಧೈರ್ಯಕ್ಕೆ ಕಾರಣ ನೀನೇ ಅಣ್ಣ. ಈಗ ಅದಕ್ಕೆ ಕಾರಣ ನಾನೇ. ನನ್ನವರು ದೊಡ್ಡದು ಎಲ್ಲ ಮಾತಾಡಿದವರು ನೀನಿರುವಾಗ ಮಾತ್ರ ಮಾತಾಡಿದ್ದು, ಹಾಗಾಗಿ ಆ ಧೈರ್ಯದಲ್ಲೇ ಮಾತಾಡುದು. ಈಗ ನಾನಿಲ್ಲ ಅಂತ ಗೊತ್ತಾದಾಗಲೂ ಅವನಿಗೆ ದೊಡ್ಡಸ್ತಿಕೆ ಕಡಿಮೆ ಆಗಬೇಡುವ. ಅದು ನೀನು ಇದ್ದೀಯಲ್ಲ ಅಂತ ನೆನಪಾಗಿರ್ಬಹುದು. ಹಿಂದಿನಿಂದ ಇದ್ದೇನೆ ಅಂತ ಭಾವಿಸಿದ್ರು ಎದುರಾಳಿಯಾಗಿ ಬರ್ತೇನೆ ಅಂತ ಖಚಿತ ಆದ ಮೇಲೆ ಅಧೀರಣ ಆಗಬೇಡುವ. ಎದುರಾಳಿಯಾಗಿ ಬಂದ್ರೆ ಅಲ್ಲಿಂದ ಅಲ್ಲಿಗೆ ಸುಧಾರಿಸಬಹುದು ಅಂತ ಯೋಚನೆ ಮಾಡಿರ್ಬೋದು. ಈಗ ಅವನನ್ನೊಂದು ಸಲ ಸುಧಾರಿಸುವುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಹೇಗೆ? ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಅದ್ಯಾಕೆ? ಪ್ರಕರಣ ನಡೆದದ್ದು
ನೀನೇ ಯೋಚನೆ ಮಾಡಿ ಇದಕ್ಕೆ ಪರಿಹಾರವನ್ನು ತಂದು ಕೊಡಬೇಕು. ನನ್ನ ಓಲೆ ಭಾಗ್ಯವನ್ನು ಕಾಪಾಡಿ ಕೊಡ್ಬೇಕಣ್ಣ, ಅಷ್ಟೇ ಕೇಳಿಕೊಳ್ತೇನೆ. ಅಲ್ಲಿ ಕಿಣಿಕಿಣಿ ಅಂತ ಕೇಳ್ತದ? ಎಂತದಣ್ಣ ಅದು 16,108 ಓಲೆಗಳು ಅಲುಗಾಡುವಂತ ಸ್ವರ. ಅದು ನನ್ನವರತ್ತೆ. ಹೌದಾ? ಅದಕ್ಕೆ ನಾನೊಬ್ಬನೇ ಜನ. ಅಷ್ಟನ್ನು ಉಳಿಸಬೇಕಾದ ಹೊಣೆ ನನಗೆ. ಯಾವತ್ತು ಬಿರುನುಡಿಯಿಂದ ಕೆಡುನುಡಿಯದಂತಹ ರುಕ್ಮಿಣಿ ದೇವಿ ಅಲ್ಲಿ ನಿಂತು ಹೇಳ್ತಾ ಇದ್ದಾರೆ, ಆಯ್ತಾಯ್ತು ಪಂಚಪ್ರಾಣ ಪಾಂಡವರು ಅಂತ ನೀವು ಹೊತ್ತದಕ್ಕೆ ಸಿಕ್ಕಿತು ನಮಗೆ. ಅಣ್ಣ, ಇನ್ನು ಅಣ್ಣ ತಂಗಿ ಅವನನ್ನು ರಕ್ಷಿಸ್ತೇನೆ ಅಂತ ಮನೆಯೊಳಗೆ ಬಂದರೆ ಜಾಗ್ರತೆ. ನಾನೇನು ಮಾಡುದು ಈಗ? ಅಣ್ಣ, ನಿಂತಲ್ಲೇ ಸರ್ವವನ್ನು ತಿಳಿದುಕೊಳ್ಳುವಂತಹ ಶಕ್ತಿ ಉಳ್ಳವ ನೀನು. 16,000 ಉಳಿಸುವ ಜೊತೆಯಲ್ಲಿ 16,001 ಉಳಿಸಿಕೊಡ. ಈಗ 16,108 ಒಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ ಅಂತ ಆಗಿದೆ, ಅಂದ್ರೆ ಜೊತೆ ಓಲೆಗಳು. ಈಗ ಹೇಗೆ ಅಂತ ಇದನ್ನು ಉಳಿಸಿದ್ರೆ ಅಷ್ಟು ಹೋಗ್ತದೆ, ಅದನ್ನು ಉಳಿಸುವುದಕ್ಕೆ ಹೋಗ್ತಾರೆ. ಇದನ್ನು ನಾನು ಪರಿಗಣಿಸುವಂತಿಲ್ಲ. ಏನಾದ್ರೂ ನೀನೇ ಪರಿಹರಿಸಬೇಕಣ್ಣ. ಈಗ ಹೌದು, ಮಾಡುವುದೆಲ್ಲ ನಾವೇ ಮಾಡಬೇಕು. ನಿಮಗೆ ಸಾಧ್ಯ ಇದ್ರೆ ಮಾಡ್ತೀರಾ? ನಾನಾ? ಹೌದು. ನನ್ನಿಂದ ಸಾಧ್ಯವಾ? ಮಾಡುವುದಕ್ಕೆ ಸಾಧ್ಯ ಉಂಟು ಅಂತ ಮನವರಿಕೆ ಆದ್ರೆ ಮಾಡ್ತೀಯಾ? ಖಂಡಿತ ಅಣ್ಣ. ಹೋಗಾಗ ಅರಸನಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಿ ಅರಸನಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಿ ಭರದಿ ಗಯಲ ಕೊಂಡು ಬಾರಿ ಸೌಭದ್ರಿ ಕುರುರಾಯ ಪರಿಹಾಸ್ಯ ಮಾಡದಂಗದಿ ಕುರುರಾಯ ಪರಿಹಾಸ್ಯ ಮಾಡದಂಗದಿ ನರನಿರಲಿ ನಿಲ್ಲದೆ ಹೋಗಿ ಪೇಳು ಸೌಭದ್ರಿ ಅರಸನಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಿ ಹರದಿಗೆ ನೆನಕೊಂಡು ಬಾರಿ ಸೌಭದ್ರಿಗೆ ನಿನ್ನ ಅರಸನಾದ ಭಾರತದಲ್ಲಿ ಕಾಮ್ಯಕವನಕ್ಕಾಗಿ ನೀನೇ ಸಾಗಿ ಹೋಗಬೇಕು. ನಾನಾ? ಒಂದು ಸಂಧಾನಕಾರರಾಗಿ ನೀನಿವತ್ತು ವರ್ತಿಸಬೇಕು. ಸಂಧಾನವಾ? ಇಲ್ಲಿನ ಸಂಕಷ್ಟ ಏನು, ಸಂದಿಗ್ಧ ಏನು ಅಂತ ನಿನಗೆ ಅರ್ಥ ಆಗಿದಲ್ಲ? ಗೊತ್ತಾಗಿದೆ. ಬಯಸಿದರೂ ರಕ್ಷಿಸಲಾಗದ ಅಸಹಾಯಕತೆಗೆ ಕೃಷ್ಣ ಸಿಲುಕಿದ್ದಾನೆ ಅಂತ ಮನವರಿಕೆ ಮಾಡಿಸಿ ಕೃಷ್ಣ ವಿರೋಧಿಯಾದಂತ ಆ ಗಯನನ್ನು ನೀನು ಹೇಗಾದ್ರೂ ಅವನನ್ನು ಒಡಂಬಡಿಸಿ ಕರೆ ತರಬೇಕು. ಅದಲ್ಲದಿದ್ರೆ ಅಲ್ಲದಿದ್ರೆ ಮಾತುಳಿಸ್ತೇನೆ ಅಂತ ಹೇಳುವುದು ಸುಲಭ. ಹಾ, ಯಾವ ಮಾತು ಉಳಿಯಬೇಕಾದದ್ದು ಯೋಚನೆ ಮಾಡು. ಪ್ರತಿಜ್ಞಾ ಪರಂಪರೆಯನ್ನು ದ್ಯೂತ ಸಭೆಯಲ್ಲಿ ಪಾಂಡವರು ಮಾಡಿದ್ದಾರೆ. ಕೊನೆಗೊಂದು ಮಾತು ಹೇಳಿದ್ದಾರೆ, ಗೊತ್ತುಂಟು? ಸತ್ಯಂ ದೇವ ಕರಿಷ್ಯಂತಿ ಎನ್ನೋ ಯುದ್ಧಂ ಭವಿಷ್ಯತಿ. ಎಲ್ಲ ಮಾತು ಸತ್ಯವಾಗ್ತದೆ ಯಾವಾಗ? ದೇವತೆಗಳು ಸತ್ಯವಾಗಿಸಿದಾಗ, ನಮ್ಮೊಳಗೆ ಯುದ್ಧ ಆದಾಗ. ಯುದ್ಧ ಸದ್ಯೋ ಭವಿಷ್ಯದಲ್ಲಿ ಉಂಟು ಅಂತ ನಿನಗೂ ಸ್ಪಷ್ಟ ಉಂಟಲ್ಲ? ದೇವತೆಗಳು ಅವರ ಪ್ರತಿಜ್ಞಾ ವಾಕ್ಯಗಳನ್ನು ಸತ್ಯವಾಗಿಸಬೇಕಲ್ಲ. ದೇವತೆಗಳೇ ಅಭಯ ಕೊಡದ ಗಯನಿಗಾಗಿ ಕೃಷ್ಣ ವಿರೋಧವನ್ನು ಮಾಡ್ತಾ ಪಾರ್ಥ ಮುನ್ನಡೆದ ಅಂತ ಆದರೆ ದೇವತೆಗಳು ಪಾಂಡವರ ಕೈ ಬಿಡ್ತಾರೆ. ಅಯ್ಯಯ್ಯೋ, ಕುರುರಾಯ ಪರಿಹಾಸ. ದೇವತೆಗಳು ಸತ್ಯ ಮಾಡ್ತಾರೆ ಅಂತ ಪ್ರತಿಜ್ಞೆ ಮಾಡಿದ್ರು ಅಂತ ಕೇಳಿದ್ರೆ ಕುರುರಾಯ ಪರಿಹಾಸ ಮಾಡದಂದದಿ ಅವನಿಗೆ ತಿಳಿ ಹೇಳಿ. ಒಂದು ಮಾತು ಬಿಟ್ಟರು 10 ಮಾತು ಉಳಿಯುತ್ತದೆ. ಒಂದಕ್ಕಿಂತ 10 ದೊಡ್ಡದು, 10ಕ್ಕಾಗಿ ಒಂದನ್ನು ಬಿಡಬೇಕು. ತಾರತಮ್ಯ ಜ್ಞಾನದಿಂದ ಎಲ್ಲ ಬೇಕಾದದ್ದೆಲ್ಲ ನೀನು ವಿನಿಯೋಗಿಸಬಹುದು. ತಂತ್ರಗಳನ್ನು, ಭಾವವನ್ನು, ಬುದ್ಧಿಯನ್ನು, ನಿನ್ನ ಚಾತುರ್ಯವನ್ನು ವಿನಿಯೋಗಿಸಿ ನಾಳೆ ರಾತ್ರಿಯ ಒಳಗಾಗಿ ಗಯ ಇಲ್ಲಿರುವ ಹಾಗೆ ನೀ ಮಾಡ್ತಿ ಅಂತ ನಾನು ನಂಬಿದ್ದೇನೆ. ಎಲ್ಲ ನೀವೇ ಮಾಡಿ ಅಂತ ಹೇಳುವುದಲ್ಲ, ಸಾಧ್ಯ ಇದ್ದದನ್ನು ನೀವು ಮಾಡಬೇಕು. ಆಗೋದಿದ್ರೆ ನಿನ್ನಿಂದ ಮಾತ್ರ ಅಂತಲ್ವ ನಿನಗೆ ಕರೆದು ಹೇಳಿದ್ದು. ಇಲ್ಲದಿದ್ರೆ ಹೆಣ್ಣು ಮಗಳಾದ ನಿನ್ನ ಕರುಳಿಗೆ ಕೊಳ್ಳಿ ಇಡುವುದು ನನಗೆ ಅಪೇಕ್ಷಿತವಾದ ಕೆಲಸವೋ? ನಿನ್ನ ಸಂಕಷ್ಟ ಅರ್ಥ ಆಗ್ತದೆ, ಆದರೂ ಕಷ್ಟದಿಂದಲೂ ಅದನ್ನು ಪಾರು ಆಗುವುದಕ್ಕೆ ಬೇಕಾದ ಮಾರ್ಗವನ್ನು ಕಂಡರಿಸುವುದು ಧೀರತೆಯ ಲಕ್ಷಣ. ಆದಿತ್ತಣ್ಣ, ಹೋಗಿ ಬಾ. ಹೋಗ್ತೇನೆ. ನನ್ನವರಲ್ಲಿ ವಿಚಾರವನ್ನು ಮಾತಾಡ್ತೇನೆ. ಸಂಧಾನ ಆಗ್ತದ ಅಂತ ನೀವು ಹೋದ್ರೊಂದು ಆದಿತ್ಯ ನಿನ್ನ ಸಾಮರ್ಥ್ಯದಿಂದ ಆದಿತ್ಯ ಆಗ್ತದೆ ಅಣ್ಣ. ಆದ್ರೆ ನನಗೆ ಮಾತ್ರ ನಿನ್ನ ಮೇಲೆ ನಂಬಿಕೆ ಅಣ್ಣ. ಅಂದ್ರೆ ನಾನು ಯಾವತ್ತು ಯಾವ ಕೆಲಸ ಮಾಡುವುದಿದ್ರು ನಿನ್ನ ಪಾದವನ್ನು ನಂಬಿಯೇ ಮಾಡುವುದು. ನನ್ನ ಪಾದ ಇಲ್ಲಿ ದೃಢವಾಗಿ ನೆಲೆಯುವುದಿರ್ತದೆ. ಆದರೆ ನೀ ಪದ ಬೆಳೆಸಬೇಕೆಂಬ ಸಂಕಲ್ಪವನ್ನು ಇಲ್ಲಿ ಕುಳಿತೇ ನಾ ಮಾಡಿದ್ದೇನೆ. ನನ್ನ ಸಂಕಲ್ಪವಾಗಿ ನೀ ಅಲ್ಲಿ ಹೋಗಿ ಸಾಧನೆಯನ್ನು ಮಾಡಿ ಮರಳಬೇಕು. ನೀನೇ ದಾರಿ ತೋರಿಸಬೇಕು. ಹಾಗಾಗಿ ಎಲ್ಲ ಮಾತನ್ನು ಕೇಳಿ ಹರಿ
ಗೋವಿಂದ ನೀನೇ ಗತಿ ಎನ್ನುತ್ತ ಅರವಿಂದ ಮುಖಿ ನಡೆದಂದಳ